ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिनीति नामिने। नमस्ते सरस्वती देवी गौरवाणी प्रचारिणी निर्विशेष शून्यवादी पाशत दिशतारिणी। जय श्री कृष्ण चैतन्य प्रभो नित्यानंद श्री अद्वैता गदाधरा श्रीवासादि गौर भक्तवृंदा। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांता राधा कांत नमोस्तुते। नमो ब्राह्मण देवाय गो ब्राह्मण हिताय च जगद्हिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नामाचार्य हरिदास ठाकुर की जय। ಶ್ರೀಲ ಪ್ರಭುಪಾದ की जय। ಹರೇ ಕೃಷ್ಣ। ಸ್ವಾಗತ, ಎಲ್ಲರಿಗೂ ಸುಸ್ವಾಗತ। ಇವತ್ತು 16ನೇ ದಿನ, ಅಧ್ಯಾಯ 16, ದೈವಾಸುರ ಸಂಪದ ವಿಭಾಗ ಯೋಗ, ದೈವಿ ಹಾಗೂ ಆಸರಿ ಸ್ವಭಾವಗಳು. ಸೊ ನಿನ್ನೆ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಕೃಷ್ಣ ಈ ಭೌತಿಕ ಜಗತ್ತಿಗೂ ಹಾಗೂ ಆಧ್ಯಾತ್ಮಿಕ ಜಗತ್ತಿಗೂ ಏನು ವ್ಯತ್ಯಾಸ. ಸೊ ಇದು ನಮ್ಮ ಭೌತಿಕ ಜಗತ್ತೇನಿದೆ ಅದು ಅಂದ್ರೆ ಪವರ್ಟೆಡ್ ಅಂತ ಹೇಳಿದ್ರೆ ಅದರ ಪ್ರತಿಬಿಂಬ ಅಂತ. ಆಧ್ಯಾತ್ಮಿಕ ಜಗತ್ತಲ್ಲಿ ಏನಿದೆ ಅಂದ್ರೆ ಒಂದು ಮರಕ್ಕೆ ಹೋಲಿಸಿದ, ಆಲದ ಮರಕ್ಕೆ. ಸೊ ಅಲ್ಲಿ ನಿಜವಾದ ಮರ ಇರುವಂತದ್ದು ಆಧ್ಯಾತ್ಮಿಕ ಲೋಕದಲ್ಲಿ. ಸೊ ಇಲ್ಲಿ ಏನಿದ್ರು ಪ್ರತಿಬಿಂಬ ಅದರದ್ದು. ಲೈಕ್ ನಾವು ಅದರ ರೂಟ್ಸ್ ಅಂದ್ರೆ ಬೇರುಗಳು ಶುರುವಾಗುವಂತದ್ದು ಮೇಲಿಂದ, ಹಾಗೂ ಕೆಳಗಡೆ ರಂಬೆಗಳು. ಸೊ ಅಂದ್ರೆ ಈಗ ನಾವು ಒಳ್ಳೆ ಕೆಲಸಗಳು ಮಾಡಿದ್ರೆ ನಾವು ಮೇಲೆ ಹೋಗುವಂತದ್ದು, ಹಾಗೂ ಸಿನ್ಫುಲ್ ಆಕ್ಟಿವಿಟೀಸ್ ಅಥವಾ ಅದರಲ್ಲಿ ಇದ್ರೆ ನಾವು ಕೆಳಗಡೆ ಬರುವಂತದ್ದು. ಹಾಗೂ ನಾವು ಜಾಸ್ತಿ ಈ ಒಂದು ಇಂದ್ರಿಯ ಭೋಗದಲ್ಲಿ ಇದ್ರೆ ಸೊ ಒಂದ್ರಿಂದ ಒಂದು ಬ್ರಾಂಚಿಗೆ ಅಂದ್ರೆ ಅದರಲ್ಲಿ ಇರೋ ಕೊಂಬೆಗಳಿಂದ ಕೊಂಬೆಯಿಂದ ಕೊಂಬೆಗೆ ಅಂತ ಹಾಗೆ ಚೇಂಜ್ ಹೋಗ್ತಾ ಇರ್ತೀವಿ. ಸೊ ತುಂಬಾ ಕಷ್ಟ. ಆ ತರ ಇದ್ರೆ ನಮ್ಮ ಈ ಲಿಬ್ರೇಷನ್ ಸಿಗೋದು ತುಂಬಾ ಕಷ್ಟ. ಸೊ ಅದರಿಂದ ಹೇಗೆ ಹೊರಗಡೆ ಬರುವಂತದ್ದು ಒಂದು ವೈರಾಗ್ಯ, ಡಿಟ್ಯಾಚ್ಮೆಂಟ್ ಹಾಗೂ ಮತ್ತು ಡಿವೋಷನಲ್ ಸರ್ವಿಸ್, ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಮಾತ್ರ ಹೊರಗೆ ಬರ್ಬೋದು ಅಂತ. ಸೊ ಇವತ್ತಿನ ಇದ್ರಲ್ಲಿ ನಾವು ನೋಡ್ತೀವಿ, ಲೈಕ್ ಅದ್ರಲ್ಲಿ ನಾವು ಎರಡು ತರ ಜನ. ಹೇಗೆ ಅಂದ್ರೆ ಒಳ್ಳೇದ್ ಮಾಡ್ತಾ ಇದ್ರೆ ಮೇಲೆ ಹೋಗ್ಬೋದು ಬ್ರಹ್ಮಲೋಕ ಆ ಕಡೆಗೆ. ಸೊ ಕೆಟ್ಟ ಕೆಲಸಗಳು ಮಾಡೋರು ಕೆಳಗೆ ಬರ್ತಾರೆ. ಹಾಗೆ ಇಬ್ಬರ ನಡುವೆ ಅಂದ್ರೆ ಒಂದು ದೈವಿ ಪ್ರಕೃತಿ ಇರೋರು ಯಾವ ತರ, ದೈವಿ ಆ ಲಕ್ಷಣಗಳೇನು, ಹಾಗೂ ಆಸುರಿ ಸ್ವಭಾವ ಅಂದ್ರೆ ಏನು ಅಂತ. ಸೊ ಆಸುರಿ ಅಂತ ಹೇಳಿದ್ರೆ ಬರೀ ರಾವಣ, ಹಿರಣ್ಯಕಶಿಪು ಅವರು ಅಂತಲ್ಲ. ಸೊ ಇದರಲ್ಲಿ ಕೃಷ್ಣ ಹೇಳ್ತಾನೆ ಆಸುರಿ ಸ್ವಭಾವ ಯಾವುದು ಹಾಗೂ ದೈವಿ ಸ್ವಭಾವ ಯಾವುದು ಅಂತ. ಸೊ ನೋಡೋಣ ಇವತ್ತಿನ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಕ್ರೋಧಸ್ತ್ಯಾಗ ಶಾಂತಿ ರಪೈಶುನಂ ದಯಾ ಭೂತೇಶ್ವಲೋಲುಷ್ಟ್ವಂ ಮಾರ್ದವಂ ह्रीरचापलं तेज क्षमा धृति शौच
ಮದ್ರೋಹೋ ನಾತಿಮಾನಿತಾ ಭವಂತಿ ಸಂಸ್ಪದಂ ದೈವೀ ಅಭಿಜಾತಸ್ಯ ಭಾರತ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಭರತ ವಂಶನಾದ ಅರ್ಜುನನೇ, ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕುವುದಲ್ಲಿ ವಿಮುಖತೆ, ಎಲ್ಲಾ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಇಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತದೆ. ಸೊ ಇಷ್ಟೆಲ್ಲ ಗುಣಗಳಿರೋರು ಇದರಲ್ಲಿ ದೈವಿ ಗುಣ ಅಂತ ಹೇಳಿದ್ರೆ ಇದೆಲ್ಲ ಕ್ವಾಲಿಟೀಸ್ ನಮ್ಮಲ್ಲಿ ಇರಬೇಕು. ಓಕೆ, ಇದರಲ್ಲಿ ಈಗ ಒಂದೊಂದೇ ನೋಡೋದಾದ್ರೆ, ಸೊ ಅಭಯ ಅಂತ ಹೇಳಿದ್ರೆ ಭಯ ಇಲ್ಲದೆ ಇರುವಂತದ್ದು. ಸೊ ಇದು ಆಕ್ಚುಲಿ ಏನಂತ ಹೇಳಿದ್ರೆ, ಈ ಕ್ವಾಲಿಟೀಸ್ ಏನಿದೆ ಇದನ್ನ, ಈ ಗುಣಗಳನ್ನ ಯಾವ ತರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಗ ಮೊದ್ಲೇ ಈಗ ವರ್ಣಾಶ್ರಮ ಧರ್ಮದಲ್ಲಿ ಈಗ 4 ವರ್ಣಗಳು 4 ಆಶ್ರಮಗಳು. 4 ವರ್ಣಗಳು ಯಾವ್ದೆಲ್ಲ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ. ಸೊ ಅವ್ರು ಮತ್ತು ಆಶ್ರಮಗಳಲ್ಲಿ ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸಿ. ಸೊ ಈ 4 ಇದ್ರ ಮೇಲೆ ಬೇಸಿಸ್ ಮೇಲೆ ಮಾಡಿರುವಂತದ್ದು ಈ ಗುಣಗಳು. ಯಾಕಂದ್ರೆ ಎಲ್ಲರಿಗೂ ಎಲ್ಲ ಗುಣಗಳು ಬೇಕು, ಆದ್ರೆ ಕೆಲವೊಂದು ಪ್ರಾಮಿನೆಂಟ್ ಆಗಿ ಅವರಲ್ಲಿ ಇರ್ಬೇಕಾಗುತ್ತೆ. ಈಗ ಅಭಯ ಅನ್ನುವಂಥದ್ದು ಫಿಯರ್ಲೆಸ್ನೆಸ್, ಇದು ಈ ಸನ್ಯಾಸಿಯಲ್ಲಿ ಬೇಕು. ಯಾಕಂತ ಹೇಳಿದ್ರೆ ಅವರ ತುಂಬಾ ಚಾಲೆಂಜಿಂಗ್ ಇರುತ್ತೆ. ಅವ್ರು ಕಾಡಲ್ಲಿ ಹೋಗಿರ್ಬೇಕಾಗುತ್ತೆ, ಎಲ್ಲ ಬೇಕಾಗಿರುವಂತದ್ದು ಇರಲ್ಲ, ಅಂದ್ರೆ ಭಯ ಇರಬಾರ್ದು ಅವರಿಗೆ. ಸೊ ಭಯ ಇರೋರು ಸನ್ಯಾಸತ್ವ ತಗೊಳಕ್ಕೆ ಸಾಧ್ಯ ಇಲ್ಲ. ಸೊ ಈ ಅಭಯ ಅನ್ನೋ ಕ್ವಾಲಿಟಿ ಎಲ್ಲರಿಗೂ ಇರ್ಬೇಕು, ಆದ್ರೆ ಜಾಸ್ತಿ ಬೇಕಾಗಿರುವಂತದ್ದು ಸನ್ಯಾಸ ಜೀವನ ಯಾರು ತಗೊಂಡಿರ್ತಾರೆ ಅವರಲ್ಲಿ. ಸೊ ಅಸ್ತಿತ್ವದ ಶುದ್ಧಿ ಅಂತ ಹೇಳಿದ್ರೆ, ಓಕೆ, ಪ್ಯೂರಿಫಿಕೇಶನ್ ಆಫ್ ಒನ್ಸ್ ಎಕ್ಸಿಸ್ಟೆನ್ಸ್. ಸೊ ಇದು ಸಹ ಸನ್ಯಾಸಿಗೆ ಬೇಕಾಗುವಂತದ್ದು. ಮತ್ತೆ ದಿವ್ಯ ಜ್ಞಾನವನ್ನು ಬೆಳೆಸುವುದು, ಇದು ಬ್ರಾಹ್ಮಣ. ಸೊ ಇದನ್ನು ಸನ್ಯಾಸಿಗೆ ಬೇಕಾಗುವಂತದ್ದು. ಯಾಕಂತ ಹೇಳಿದ್ರೆ ಸನ್ಯಾಸಿಯ ಕೆಲಸ ಏನು? ಪಠನ್ ಪಾಠನ್ ಯಜನ್ ಯಾಜನ್. ಸೊ ಅಂದ್ರೆ ಚಾರಿಟಿ ಅಂದ್ರೆ ವೇದ ಜ್ಞಾನವನ್ನ ಹೇಳುವಂಥದ್ದು ಹಾಗೂ ವೇದವನ್ನ ಕಲಿಯುವಂಥದ್ದು, ಹಾಗೂ ಯಜ್ಞಗಳನ್ನ ಮಾಡಿಸುವಂಥದ್ದು ಹಾಗೂ ಅವನು ಸಹ ಮಾಡುವಂಥದ್ದು, ಮತ್ತು ದಾನವನ್ನ ಕೊಡುವಂಥದ್ದು ಹಾಗೂ ದಾನ ತಗೊಳ್ಳುವಂಥದ್ದು. ಸೊ ಈ ಕೆಲಸವನ್ನ ಮಾಡುವಂಥದ್ದು ಅದು ಬ್ರಾಹ್ಮಣನ ಕೆಲಸ. ಸೊ ಅಸ್ತಿತ್ವದ ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು. ಸೊ ದಾನ ಆಕ್ಚುಲಿ ಇದು ಗೃಹಸ್ಥರಿಗೆ. ಸೊ ಅಂದ್ರೆ ವೇದಿಕ್ ಟೈಮಲ್ಲಿ ಯಾವ ತರ ಇತ್ತು ಅಂತ ಹೇಳಿದ್ರೆ, ಅವ್ರೀಗ ನಮ್ಮ ಪರಿಶುದ್ಧಿಗೋಸ್ಕರ ಈ ಗೃಹಸ್ಥರಾಗಿರೋರು ಏನಿದ್ದಾರೆ ಅವರ ಒಂದು ಓನ್ ಪ್ಯೂರಿಫಿಕೇಶನ್ಗೋಸ್ಕರ ದಾನ ಮಾಡ್ಬೇಕಂತೆ. ಅಂದ್ರೆ ಬೇರೆ 3 ವರ್ಣಗಳೇನಿದೆ ಅವರಿಗೆ ದಾನ ಮಾಡ್ಬೇಕು. ಸೊ ದಾನ ಮತ್ತೆ ಆತ್ಮ ಸಂಯಮ ಬಂದು ಮತ್ತೆ ಇವರಿಗೆ ಇದು ಗೃಹಸ್ಥರಿಗೆ, ಅಂದ್ರೆ ತಮ್ಮ ಇಂದ್ರಿಯಗಳನ್ನ ಆತ್ಮ ಸಂಯಮ ಅದರಲ್ಲಿ ಕಂಟ್ರೋಲ್ ಅಲ್ಲಿ ಇರ್ಬೇಕಂತ ಹೇಳಿ. ಮತ್ತೆ ಯಜ್ಞ ಕೂಡ ಇವರಿಗೆ ಗೃಹಸ್ಥರಿಗೆ. ವೇದಾಧ್ಯಯನ ಇದು ಬ್ರಾಹ್ಮಣರಿಗೆ, ಮತ್ತು ತಪಸ್ಸು ಇದು ಸನ್ಯಾಸಿಗೆ. ಸರಳತೆ ಎಲ್ಲರಿಗೂ, ಅಂದ್ರೆ ಇದರಲ್ಲಿ ಡ್ಯೂಪ್ಲಿಸಿಟಿ ಇರಬಾರ್ದು ಅಂತ ಹೇಳಿ, ಅಂದ್ರೆ ಡ್ಯುಯಾಲಿಟಿ ಇರಬಾರ್ದು, ಸಿಂಪಲ್ ಆಗಿರ್ಬೇಕು. ಎಲ್ಲರ ಹತ್ರ ಒಂದೇ ನಡತೆ, ನಮ್ಮ ಮನಸ್ಸು, ಮಾತು, ನಡವಳಿಕೆ ಎಲ್ಲ ಒಂದೇ ತರ ಇರ್ಬೇಕು. ಮತ್ತೆ ಅಹಿಂಸೆ. ಸೊ ಅಹಿಂಸೆ ಅಂತ ಹೇಳಿದ್ರೆ ಒಂದು ನಾವು ನಮಗೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಅಂದ್ರೆ ನಮ್ಮ ಆತ್ಮಕ್ಕೆ ನಾವು ಟೈಮ್ ಕೊಡದೆ ಇದ್ರೆ, ನಾವು ಅಂದ್ರೆ ಕೃಷ್ಣನ ಒಂದು ಧ್ಯಾನ ಮಾಡದೆ ಅಥವಾ ಆಧ್ಯಾತ್ಮಿಕದ ಕಡೆಗೆ ನಾವು ನಮ್ಮ ಮನ್ಸನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅದನ್ನ ನಮಗೆ ನಾವು ಮಾಡುವಂತ ಒಂದು ಹಿಂಸೆ. ಹಾಗೂ ನಾವು ಬೇರೆಯವರಿಗೂ ಸಹ ನಾವು ಅವರ ಒಂದು ದಾರಿಯಲ್ಲಿ ನಾವು ಅಡಚಣೆ ಆದ್ರೆ ಅದು ಕೂಡ ಅಹಿಂಸೆ ಅಂತ ಹೇಳ್ತಾರೆ ಇಲ್ಲಿ. ಹಾಗೂ ಇನ್ನೊಂದು, ಬೇರೆ ಜೀವಿಗಳನ್ನ ನಾವು ಎಲ್ಲ ಜೀವಿಗಳನ್ನ ಒಂದೇ ತರ ನೋಡುವಂಥದ್ದು, ಅದು ಅಹಿಂಸೆ. ಸತ್ಯ. ಸೊ ಇದನ್ನು ಎಲ್ಲರಿಗೂ ಅನ್ವಯ ಆಗುತ್ತೆ, ಸತ್ಯವಾಗಿರುವಂತದ್ದು.
ಕೋಪ ಮಾಡಿಕೊಳ್ಳದಿರುವುದು. ಸೊ ಇದು ಸಹ ಇದು ಸೊ ಇದು ಸಹ ಎಲ್ಲರಿಗೂ. ಸೊ ಕೋಪ ಮಾಡ್ಕೊಳ್ದೇ ಇರೋದು ಸಹ ಎಲ್ಲರಿಗೂ. ತ್ಯಾಗ, ತ್ಯಾಗ ಅನ್ನೋದು ಎಲ್ಲರಿಗೂ. ಮತ್ತು ಶಾಂತಿ, ಶಾಂತಿ ಆ ಇದು ಎಲ್ಲರಿಗೂ ಅನ್ವಯ ಆಗುವಂಥದ್ದು. ತಪ್ಪು ಹುಡುಕುವುದರಲ್ಲಿ ವಿಮುಖತೆ. ಸೊ ಸೊ ಇದು ಸಹ ಎಲ್ಲರಿಗೂ. ಓಕೆ. ಮತ್ತೆ ಎಲ್ಲಾ ಜೀವಿಗಳಲ್ಲಿ ದಯ, ಎಲ್ಲಾ ಜೀವಿಗಳಲ್ಲಿ ದಯ ಇದು ಸಹ ಎಲ್ಲರಿಗೂನು. ಇದು ಎಲ್ಲರಿಗೂ ಅನ್ವಯಿಸುವಂಥದ್ದು. ದುರಾಶೆ ಇಲ್ಲದಿರುವುದು ಇದು ಸಹ ಎಲ್ಲರಿಗೂ. ಮೃದು ಸ್ವಭಾವ, ನಮ್ರತೆ ಇದು ಎಲ್ಲರಿಗೂ. ಎಲ್ಲರೂ ದೃಢ ಸಂಕಲ್ಪ, ತೇಜಸ್ಸು, ತೇಜಸ್ಸು ಬಂದು ಇದು ಕ್ಷತ್ರಿಯರಿಗೆ. ಕ್ಷಮೆ, ಕ್ಷಮೆ ಕೂಡ ಕ್ಷತ್ರಿಯನಿಗೆ. ಸ್ಥೈರ್ಯ ಇದು ಕ್ಷತ್ರಿಯ. ಶುಚಿತ್ವ, ಸೊ ಶುಚಿತ್ವ ಪ್ಯೂರಿಟಿ ಕ್ಷತ್ರಿಯ ಇದು ವೈಶ್ಯರಿಗೆ. ಯಾಕೆಂತ ಹೇಳಿದ್ರೆ ಅವರ ಒಂದು ಕಾರ್ಯಗಳಲ್ಲಿ ಅಂದ್ರೆ ಈಗ ವೈಶ್ಯರು ಅಂತ ಹೇಳಿದ್ರೆ ಟ್ರೇಡಿಂಗ್ ಮಾಡುವಂತದ್ದು. ಸೊ ಆ ಕೆಲಸಗಳಲ್ಲಿ ಕೆಲವೊಂದ್ ಸರ್ತಿ ದುಡ್ಡು ಜಾಸ್ತಿ ಇರುತ್ತೆ. ಆಗ ಇದು ಏನ್ ಹೇಳ್ತಾರೆ, ಬ್ರೈಬ್ ಮಾಡುವಂತದ್ದು ಇರ್ಬೋದು, ಅಥವಾ ಲಂಚ, ಅದೇ ಈ ಲಂಚ ತಗೊಳ್ಳೋದು, ಇಂಥದೆಲ್ಲ ಬರುವ ಚಾನ್ಸ್ ಇರುತ್ತೆ. ಹಾಗಾಗಿ ಶುಚಿ ಇರ್ಬೇಕು ಅಂತ ಹೇಳಿ ಅವರ ಕೆಲಸ ಕಾರ್ಯಗಳಲ್ಲಿ ಶುಚಿ ಇರ್ಬೇಕು. ಸೊ ಅದು ವೈಶ್ಯರಿಗೆ ಜಾಸ್ತಿ. ಮತ್ತು ಅಸೂಯೆ ಇಲ್ಲದಿರುವುದು, ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವಂತದ್ದು. ಸೊ ಇದು ಎಲ್ಲರಿಗೂ. ಇದು ಎಲ್ಲರಿಗೂ ಅನ್ವಯಿಸುವಂತದ್ದು. ಹಾಗೂ ಈ ದಿವ್ಯ, ಸೊ ಓಕೆ, ಇಷ್ಟೆಲ್ಲಾನು ಈ ಗುಣಗಳು ದಿವ್ಯ ಗುಣಗಳು ಅಂತ ಹೇಳಿ. ಇವೆಲ್ಲ ಗುಣಗಳು ಇದ್ರೆ ಮಾತ್ರ ಅವನು ಅಂದ್ರೆ ಬಾರ್ನ್ ವಿತ್ ಡಿವೈನ್ ಕ್ವಾಲಿಟೀಸ್, ದಿವ್ಯ ಗುಣಗಳು ಅಂತ ಹೇಳಿ. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪುರುಷಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಧವ ಮಾಸುರೀಂ. ಸಂಭದ ಮಾಸುರೀಂ. ಪಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಸೊ ರಾಕ್ಷಸಿ ಸ್ವಭಾವ ಅಂತ ಹೇಳಿದ್ರೆ, ಸೊ ಜಂಬ ಅಂದ್ರೆ ತುಂಬಾ ಪ್ರೈಡ್ ಅವರಿಗೆ. ಯಾಕೆ ಇದು ಬರುವಂತದ್ದು? ಬಿಕಾಸ್ ನಾವು ನಮ್ಮನ್ನ ತುಂಬಾನೇ ಬಾಡಿಲಿ ಐಡೆಂಟಿಫಿಕೇಶನ್ ಅಂದ್ರೆ ದೇಹದ ಭಾವನೆಯಲ್ಲಿ ಇದ್ದಾಗ ಇದು ಬರುವಂತದ್ದು, ಫಾಲ್ಸ್ ಪ್ರೆಸ್ಟೀಜ್. ಸೊ ದರ್ಪ ಅಹಂಕಾರ, ಮತ್ತೆ ಅಭಿಮಾನ, ನಾನೇ ಮಾಡಿ ಅಂದ್ರೆ ನಾನೇ ಗ್ರೇಟ್ ಅನ್ನೋ ತರ ಒಂದು ಭಾವನೆ. ಮತ್ತೆ ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ. ಅಂದ್ರೆ ಇಲ್ಲಿ ಇದರಲ್ಲಿ ಸುಮ್ನೆ ಬಂದು ತೊಂದರೆ ಕೊಡುವಂತದ್ದು. ಈಗ ಇಲ್ಲಿ ಆನೆ ಹೇಗೆ ಬಂದು ತೊಂದರೆ ಕೊಡ್ತಾ ಇದೆ, ಆತರ ಆಸುರಿ ಇರೋರು ಅವರಿಗೆ ಒಂದು ಅಹಂಕಾರ ಜಾಸ್ತಿ ಇರುತ್ತೆ. ಅವರ ಒಂದು ಅಕಸ್ಮಾತ್ ಅವರು ಒಳ್ಳೆ ಪೊಸಿಷನ್ ಅಲ್ಲೆಲ್ಲ ಇದ್ರುನು ಬೇರೆಯವರ ಮೇಲೆ ಅವರು ದಬ್ಬಾಳಿಕೆ ಮಾಡುವಂತದ್ದು. ಸೊ ಈ ಗುಣಗಳು ಆಸುರಿ ಸ್ವಭಾವಗಳು. ಸೊ ಈಗ ನಮ್ಮಲ್ಲಿ 2 ತರವು ಗುಣ ಇರುತ್ತೆ. ನಾವು ಯಾವುದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಆಸುರಿಗೆ ಕೊಡ್ತೀವ ಅಥವಾ ಈ ದೈವಿ ಗುಣಕ್ಕೆ ಕೊಡ್ತೀವ ಅಂತ ಹೇಳಿ. ಸೊ ಈಗ ಹೇಗೆ ಅದು ಆಗುವಂತದ್ದು? ಲೈಕ್ ಅಸೋಸಿಯೇಷನ್ ಇಂದ. ಸೊ ನಾವು ಒಳ್ಳೆ ಸಂಘದಲ್ಲಿ, ಅಂದ್ರೆ ಈಗ ಒಂದು ಒಳ್ಳೆ ಹಣ್ಣನ್ನ ನಾವು ಕೊಳ್ತೋಗಿರೋ ಹಣ್ಣ ಜೊತೆ ಇಟ್ರೆ ಏನಾಗುತ್ತೆ, ಅಂದ್ರೆ ತುಂಬಾ ಟೈಮ್ ಇಟ್ರೆ ಏನಾಗುತ್ತೆ, ಅದು ಸಹ ಕೊಳಿಯುತ್ತೆ ಬೇಗ. ಸೊ ಹಾಗಾಗಿ ಅದು ಅಸೋಸಿಯೇಷನ್. ಅದೇ ತರ ಈಗ ಹೂವು, ಸೊ ಮಲ್ಲಿಗೆ ಎಷ್ಟು ಒಳ್ಳೆ ಸುವಾಸನೆ ಕೊಡುವಂತದ್ದು. ಸೊ ಅದು ಇವನ್ ಅಂದ್ರೆ ಒಂದು ಏನಂತಾರೆ, ಕಸ ಹಾಕೋ ಜಾಗಕ್ಕೆ ಹಾಕಿದ್ರು ಸಹ ಅಲ್ಲಿ ಪರಿಮಳ ಬರುವಂತದ್ದು. ಸೊ ಅದ್ರ ಅರ್ಥ ಏನು, ನಾವು ಯಾವ ಅಸೋಸಿಯೇಷನ್ ಅಲ್ಲಿ ಇರ್ತೀವೋ ಆತರ ನಾವು ಚೇಂಜ್ ಆಗ್ತೀವಿ ಅಂತ. ಹಾಗಾಗಿ ನಾವು ಆದಷ್ಟು ಲೈಕ್ ಸಾಧು ಸಂಘದಲ್ಲಿ ಇರ್ಬೇಕು. ಈ ಡಿವೋಷನಲ್ ಆಕ್ಟಿವಿಟಿಯಲ್ಲಿ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ನಾವು ಮುಂದೆ ಬರ್ಬೇಕಾದ್ರೆ ನಾವು ಭಕ್ತರ ಸಂಘದಲ್ಲಿ ಖಂಡಿತ ಇರ್ಬೇಕು. ಲೈಕ್ 9 ಸ್ಟೇಜ್ ಭಕ್ತಿ ಯಾರಿಗಾರು ಗೊತ್ತಾ? ಹ್ಯಾಂಡ್ ರೈಸ್ ಮಾಡ್ಬೋದಾ? 9 ಸ್ಟೇಜಸ್ ಆಫ್ ಭಕ್ತಿ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಗೊತ್ತಿದ್ರೆ.
ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ. ಶ್ರವಣ ಇದೆ ಅಲ್ವಾ ಮಾತಾಜಿ? ಅಲ್ಲ, ಅದಲ್ಲ. ಶ್ರದ್ಧಾ ಸಾಧು ಸಂಘ ಅದು. ಓ ಸಾರಿ ಮಾತಾಜಿ. ಎರಡು, ಅದು ನೀವ್ ಹೇಳ್ತಾ ಇರೋದು ಅದು ಭಕ್ತಿಯ ಪ್ರೋಸೆಸ್. ಹಾ ಮಾತಾಜಿ. ಇದು 9 ಸ್ಟೇಜ್ ಆಫ್ ಭಕ್ತಿ, ಹಂತಗಳು. ಓಕೆ, ನಾನು ಹೇಳ್ತೀನಿ. ಶ್ರದ್ಧಾ ಮೊದ್ಲಿಗೆ ಇದೆ, ಇನಿಷಿಯಲ್ ಫೇಸ್. ಶ್ರದ್ಧಾ ಸಾಧು ಸಂಘ. ಅದು ನಾನ್ ಟ್ರೈ ಮಾಡ್ಬೋದಾ ಮಾತಾಜಿ? ಮಾಡಿ. ಶ್ರದ್ಧಾ ಸಾಧು ಸಂಘ, ಭಜನಾ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ಆಸಕ್ತಿ, ಭಾವ, ಪ್ರೇಮ, ರುಚಿ. ರುಚಿ ಆದ್ಮೇಲೆ ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಒಟ್ಟು 9. ಹರೇ ಕೃಷ್ಣ. ಅದರಲ್ಲಿ ಎರಡನೇದೇ ಸಾಧು ಸಂಘ. ಸೊ ಸಾಧು ಸಂಘ ಎಫೆಕ್ಟ್ ಏನಂತ ಹೇಳಿದ್ರೆ, ನಾವು ಒಳ್ಳೆ ಸಂಘದಲ್ಲಿ ಇದ್ದಾಗ ನಮಗೆ ಅಂದ್ರೆ ನಮಗೆ ಆ ಒಂದು ಒಳ್ಳೆ ನಾವು ಒಳ್ಳೆ ರೀತಿಯಲ್ಲಿ ಹೋಗ್ಬೋದು. ಅದೇ ನಮ್ಮ ಸಂಘ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಡಿಗ್ರೇಡ್ ಆಗ್ತೀವಿ ಲೈಫಲ್ಲಿ. ಸೊ ಹೇಗೆ ಮಾಡುವಂಥದ್ದು ಇದು ನಮ್ಮ ಇಸ್ಕಾನ್ ಗುರುಕುಲದ್ದು. ಸೊ ಹೇಗೆ ಈ ಪ್ಯೂರಿಫೈ ಮಾಡುವಂಥದ್ದು ಹೇಗೆ ನಮ್ಮನ್ನ ನಾವು ಅಂತ ಹೇಳಿದ್ರೆ, ಒಂದು ಚಾಂಟಿಂಗ್ ಮಾಡುವಂಥದ್ದು, ಹಾಗೂ ಶಾಸ್ತ್ರಗಳನ್ನ, ಭಗವದ್ಗೀತೆ, ಭಾಗವತಂ ಕೇಳುವಂಥದ್ದು ದಿನ, ಹಾಗೂ ಪ್ರಸಾದವನ್ನೇ ತಿನ್ನುವಂಥದ್ದು. ಸೊ ಪ್ರಸಾದದಲ್ಲಿ ಕೃಷ್ಣನಿಗೆ ಏನೆಲ್ಲ ಇಡ್ಬೋದು, ಯಾರು ಹೇಳ್ಬೋದಾ? ಕೃಷ್ಣ ಒಂದು ಹೇಳಿದಾನೆ ಶ್ಲೋಕ, ಯಾರಿಗೊತ್ತು? ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ಬೋದು. ಸರಸ್ವತಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ಹೇಳಿ. ಓಕೆ, ಗೊತ್ತಾ ಫುಲ್ಲು ಶ್ಲೋಕ? ಗೊತ್ತಾ ಫುಲ್ಲು? ಓಕೆ, ಇಲ್ಲ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಾ? ಶಿಲ್ಪಾ ಮಾತಾಜಿ ಓಕೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಮಾತಾಜಿ, ಶ್ಲೋಕ ಫುಲ್ ಗೊತ್ತಾ? ಶ್ಲೋಕ ಗೊತ್ತಿಲ್ಲ ಮಾತಾಜಿ, ಹಾಗೆ ಗೊತ್ತಿತ್ತು ಅಷ್ಟೇ. ಓಕೆ, ಪಲ್ಲವಿ ಮಾತಾಜಿ ಶ್ಲೋಕ ಗೊತ್ತಾ? ಮಾತಾಜಿ ಗೊತ್ತು. ಹೇಳಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯಾ ಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಎಸ್. ಸೊ ಇದನ್ನ ಯಾವುದೇ ಒಂದು, ಅಂದ್ರೆ ಪತ್ರ, ತುಳಸಿ ಎಲೆ ಇರ್ಬೋದು, ಪುಷ್ಪ ಒಂದು ಹೂವು, ಫಲಂ ಅಂದ್ರೆ ಒಂದು ಹಣ್ಣು, ಅಥವಾ ತೋಯಂ ಅಂದ್ರೆ ನೀರು, ಇದು ಯಾವುದೇ ಇಟ್ರು ನಾನು ಪ್ರೀತಿಯಿಂದ, ಅಂದ್ರೆ ಕೃಷ್ಣ ಭಾವಗ್ರಹಿ ಜನಾರ್ದನ, ಸೊ ಪ್ರೀತಿಯಿಂದ ಕೊಟ್ರೆ ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಸೊ ದಯವಿಟ್ಟು ಎಲ್ಲರೂ ದಿನಾ ಪ್ರಸಾದ ಇಡಿ, ಕೃಷ್ಣನಿಗೆ ಪ್ರಸಾದವನ್ನೇ ತಗೊಳ್ಳಿ. ಊಟ ನೀವು ಮಾಡುವಂತ ಅಡಿಗೆಗೂ ಅಷ್ಟೇ, ಅಂದ್ರೆ ಶುಚಿತ್ವದಲ್ಲಿ ಮಾಡುವಂತದ್ದು, ಹಾಗೂ ಅಂದ್ರೆ ಈ ಆನಿಯನ್ ಬೆಳ್ಳುಳ್ಳಿ ಹಾಕ್ಬಾರ್ದು ಅಂತದನ್ನ, ಆ ಊಟವನ್ನ ಕೃಷ್ಣನಿಗೆ ನೈವೇದ್ಯ ಮಾಡ್ಬೋದು. ನೈವೇದ್ಯಕ್ಕೆ ಜಸ್ಟ್ ಒಂದು ತುಳಸಿ ಎಲೆ ಹಾಕಿ, ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳಿ, ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ ನೀವು ತಗೊಂಡ್ರೆ ಅದು ಪ್ರಸಾದ ಆಗುತ್ತೆ. ಸೊ ಇದು ಯಾಕೆ ನಾವು ಮಾಡುವಂಥದ್ದು? ನಮ್ಮನ್ನ ನಾವು ಪ್ಯೂರಿಫೈ ಆಗತ್ತೆ, ನಮ್ಮ ಓನ್ ಪ್ಯೂರಿಫಿಕೇಶನ್ಗೆ ನಾವು ಮಾಡೋದು. ದೈವಿ ಸಂಪದ್ವಿಮೋಕ್ಷಾಯ ನಿಬಧ್ನಾಯ ಸುರೀಮತ ಮಾಶು ಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತದೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತದೆ. ಪಾಂಡುಪುತ್ರನಾದ ಅರ್ಜುನನೇ, ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯ. ಸೊ ಈಗ ಕೃಷ್ಣ ಇವನು 2ನೇ ಅಧ್ಯಾಯದಲ್ಲಿ ಅರ್ಜುನ ಹೇಳ್ತಾನೆ, ನನಗೆ ಯುದ್ಧ ಮಾಡಕ್ ಇಷ್ಟ ಇಲ್ಲ, ಅಂದ್ರೆ ನನಗೆ ಪಾಪ ಅಂಟ್ಬೋದು. ಅವನು 5 ಕಾರಣಗಳನ್ನ ಕೊಡ್ತಾನೆ. ಸೊ ಯಾವ್ದೆಲ್ಲ 5 ಕಾರಣಗಳು ನೆನ್ಪಿದ್ಯಾ? ಹ್ಯಾಂಡ್ ರೈಸ್ ಮಾಡಿ ಯಾರಿಗೆ ಗೊತ್ತಿದೆಯೋ. 5 ಕಾರಣಗಳು ಯಾವ್ದು ಅರ್ಜುನ ಕೊಡುವಂಥದ್ದು? ಶಿಲ್ಪಾ ಮಾತಾಜಿ. ಸಹಾನುಭೂತಿ, ಸಂತೋಷ ಇಲ್ಲದೆ ಇರೋದು,
ಮತ್ತೆ ಇದು ಪಾಪ ಬರುತ್ತೆ ಅಂತ. ಹಾ ಆಮೇಲೆ ಆ ಏನೋ ಫ್ಯಾಮಿಲಿ ಎಲ್ಲ ವಿಚಾರ ಫ್ಯಾಮಿಲಿ ಇದಾಗುತ್ತೆ ಟ್ರೆಡಿಷನ್. ಅಂತ. ಹಾ ಫ್ಯಾಮಿಲಿ ಟ್ರೆಡಿಷನ್. 5th ಒನ್ ಕುಟುಂಬ ಸಂಪ್ರದಾಯ. ಓಕೆ. ಕುಟುಂಬ ಸಂಪ್ರದಾಯ 4ನೇದು. ಹಾ ಇನ್ನೊಂದು ಲಾಸ್ಟ್ ಇಂಡಿಸಿಸಿವ್ನೆಸ್, ಅಂದ್ರೆ ಅಂದ್ರೆ ಅವನಿಗೆ ಸರಿಯಾಗಿ ಯಾವುದು ನಿರ್ಧಾರ ತಗೊಳಕ್ಕೆ ಹಾ ಆಗ್ತಾ ಇಲ್ಲ ಅಂತ ಹಾ ಹೇಳಿ. ನಿರ್ಣಯ. ಸೊ ನಿರ್ಣಯ ತಗೊಳಕ್ ಆಗಲ್ಲ ಅಂತ. ಗುಡ್. ಸೊ ಇದ್ರಲ್ಲಿ ಅವನು ಅಂದ್ರೆ ನನಗೆ ಪಾಪ ಅಂಟ್ಬೋದು ಅಂತ ಹೇಳ್ತಾನೆ. ಸೊ ಹಾಗಾಗಿ ಇದರಲ್ಲಿ ಅರ್ಜುನ ಕೃಷ್ಣ ಹೇಳುವಂತದ್ದು, ನೀನು ಅಂದ್ರೆ ಶೋಕಿಸ್ಬೇಡ ಅರ್ಜುನ, ನೀನು ಹುಟ್ಟಿರುವಂತದ್ದೇ ದೈವಿ ಗುಣಗಳಿಂದ. ಸೊ ಅವನಿಗೆ ದೈವಿ ಗುಣ, ಅವನು ಆಕ್ಚುಲಿ ಏನಂತ ಹೇಳಿದ್ರೆ ಅವನ್ನ ಮೋಹಕ್ಕೆ ಇಲ್ಯೂಷನ್ಗೆ ತರುವಂತದ್ದು, ಮೋಹಕ್ಕೆ ತರುವಂತದ್ದು ಕೃಷ್ಣ ಯುದ್ಧ ಮಾಡೋ ಮುಂಚೆ. ಅಲ್ದಿದ್ರೆ ಅವನಿಗೆ ಅವನು ಆಲ್ರೆಡಿ ಡಿವೈನ್ ಕ್ವಾಲಿಟಿ, ಅಂದ್ರೆ ಹುಟ್ಟುವಾಗ್ಲೇ ಅವನು ದೈವಿ ಗುಣಗಳ ಜೊತೆ ಹುಟ್ಟಿರುವಂತದ್ದು ಅರ್ಜುನ ಅಂತ ಹೇಳಿ. ದ್ವೌ ಭೂತ ಸ್ವರ್ಗಾಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ್ಯ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ಪಾರ್ಥನೆ, ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ 2 ವಿಧಗಳು ಇವೆ. ಒಂದು ದೈವಿ ವರ್ಗ ಮತ್ತು ಇನ್ನೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳನ್ನ ಕೇಳು. ಸೊ 2 ವರ್ಗಗಳು ಇರದೇ. ಈಗ ಪ್ರಭುಪಾದ್ ಕೂಡ ಹೇಳ್ತಾರೆ, ಪ್ರಪಂಚದಲ್ಲಿ ಇರುವಂತದ್ದು ಬರೇ 2 ಜನ ಅಂತೆ. ಒಂದು ಡೆಮನ್ಸ್, ಇನ್ನೊಬ್ರು ಒಂದು ರಾಕ್ಷಸರು, ಹಾಗೂ ಇನ್ನೊಬ್ರು ದೈವಿ ಪ್ರಕೃತಿ ಇರುವಂತದ್ದು. ಯಾರು ರಾಕ್ಷಸರು, ಕೃಷ್ಣನಿಗೆ ಯಾರು ಶರಣಾಗರು ಅಲ್ವೋ ಅವರೆಲ್ಲರೂ ರಾಕ್ಷಸರೇ ಅಂತ ಪ್ರಭುಪಾದ್ ಹೇಳುವಂತದ್ದು. ಹಾಗೂ ಯಾರು ಕೃಷ್ಣನಿಗೆ ಶರಣಾಗ್ತಾರೆ ಅವರು ದೈವಿ ಗುಣ ಇರುವಂತವ್ರು. ಸೊ ಮತ್ತೆ 4 ಜನ ಕೃಷ್ಣನ ಹತ್ರ ಬರಲ್ಲ ಅಂತ ನಾವು ಕೃಷ್ಣ ಹೇಳ್ತಾನೆ. ಯಾರೆಲ್ಲ ಅದು 4 ಜನ ಬರ್ತಾರೆ, 4 ಜನ ಬರಲ್ಲ. ಯಾರಿಗಾರು ಗೊತ್ತಿದ್ಯಾ ಅದು? ಯಾರು 4 ಜನ ಬರ್ತಾರೆ ಕೃಷ್ಣನ ಹತ್ರ? ಹ್ಯಾಂಡ್ ರೈಸ್ ಮಾಡ್ಬೋದು ಗೊತ್ತಿದ್ರೆ. ಹೇಳಿ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹಾ ಹೇಳಿ. ಯಾರು ತಿಳ್ಕೊಬೇಕು ಅಂತ ಇರ್ತಾರಲ್ಲ, ಜ್ಞಾನ ಹರಿಸ್ಕೊಂಡ್ ಬರೋರು ಕೃಷ್ಣನ ಹತ್ರ ಬರ್ತಾರೆ. ಆಮೇಲೆ ಐಶ್ವರ್ಯ ಸಂಪತ್ತನ್ನ ಹರಿಸ್ಕೊಂಡ್ ಬರೋರು ಬರ್ತಾರೆ. ಇನ್ನೆರಡು ಗೊತ್ತಿಲ್ಲ ಮಾತಾಜಿ. ಓಕೆ. ಇದು ಬರ್ದೇ ಇರೋರು ಯಾರ್ಯಾರು ಬರಲ್ಲ ಅಂತ ಅದು ಗೊತ್ತಾ ನಿಮಗೆ? 4 ಜನ ಮೂಡ್ ಶ್ಲೋಕ ಗೊತ್ತಾ ಅದು? ಇಲ್ಲ ಮಾತಾಜಿ, ಶ್ಲೋಕ ನೆನಪಿಗೆ ಬರ್ತಿಲ್ಲ. ಓಕೆ. ನಾಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾಂ. ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಆಸುರೀಂ ಚೈವ. ಅಂದ್ರೆ ಯಾರೆಲ್ಲ ಸಾರಿ ನಂಗೆ ಫುಲ್ ಬರ್ತಾ ಇಲ್ಲ. ಸೊ ನರಾಧಮ ಅಂತ ಹೇಳಿದ್ರೆ ಲೋಯೆಸ್ಟ್ ಆಫ್ ಮ್ಯಾನ್ಕೈಂಡ್, ಯಾರು ಅವ್ರು ಬರಲ್ಲ. ದುಷ್ಕೃತಿನೋ ಮತ್ತೆ ಮೂಢರು ಅಂದ್ರೆ ಫುಲ್, ಅಂದ್ರೆ ಯಾರು ದುಡ್ಡು ಅಂತಾನೆ, ಅಂದ್ರೆ 24 ಗಂಟೆ ನನಗೆ ಟೈಮೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ, ಅವ್ರು ಬರಲ್ಲ ಕೃಷ್ಣನ ಎದುರಲ್ಲಿ. ಹಾಗೂ ಮತ್ತೆ ಆಸುರಿ ಸ್ವಭಾವ ಅಂತ ಹೇಳಿದ್ರೆ ರಾಕ್ಷಸ ಸ್ವಭಾವ ಇರುವಂತರು ಹಾಗೂ ನಾಸ್ತಿಕರು. ಇವರು 4 ಜನ ಕೃಷ್ಣನ ಮಾಯೆಯಾಪೃತ ಜ್ಞಾನ ಆಸುರಿ ಸ್ವಭಾವ ಆಶ್ರಿತ. ಸೊ ಮಾಯೆಯಿಂದ ಇಲ್ಯೂಷನ್ಗೆ ಅವರಿಗೆ ಮಹಾಮಾಯೆಯಲ್ಲಿ ಕವರ್ ಆಗಿರ್ತಾರೆ. ಸೊ ಅವರಿಗೆ ದೇವರ ಮೇಲೆ ನಂಬಿಕೆ ಇರಲ್ಲ, ಅಂದ್ರೆ ಆಸ್ತಿಕರು ಅಂತ ಹೇಳ್ಬೋದು, ಅಂದ್ರೆ ನಾಸ್ತಿಕರು. ಸೊ ಈ 4 ಜನ ಕೃಷ್ಣನ ಹತ್ರ ಬರಲ್ಲ. ಸೊ ಸೃಷ್ಟಿಯಾಗಿರುವ 2 ವಿಧಗಳು, ಒಂದು ದೈವಿ ವರ್ಗ, ಇನ್ನೊಂದು ಆಸುರಿ ವರ್ಗ. ಸೊ ದೈವಿ ಗುಣಗಳವರು ಅಂದ್ರೆ ಯಾರೆಲ್ಲ ಬರ್ತಾರೆ? ಯಾವ್ದಾದ್ರು ಶ್ಲೋಕ, ನಾಟ್ ಗೆಟಿಂಗ್ ದ ಶ್ಲೋಕ ನೇಮ್. ಓಕೆ. ಅಂದ್ರೆ ಅದೇ ಅರ್ಥಾರ್ಥೋ ಜಿಜ್ಞಾಸು ಹಾಗೂ
ಆರ್ಥೋ ಅರ್ಥಾರ್ಥೋ. ಆರ್ಥೋ ಅಂತ ಹೇಳಿದ್ರೆ ಕಷ್ಟ ಇರುವಂತವ್ರು, ಕಷ್ಟ ಇರೋನ್ ಅಂದ್ರೆ ಅವರಿಗೆ ಜೀವನದಲ್ಲಿ ಎಲ್ಲ ಇದೆ, ದುಡ್ಡು ಎಲ್ಲ ಇದೆ, ಆದ್ರೆ ಅವರು ದುಃಖದಲ್ಲಿದ್ದಾರೆ. ಸೊ ಅಂತವ್ರು ಬರ್ತಾರೆ. ಆರ್ಥೋ. ಅರ್ಥಾರ್ಥಿ ಅಂದ್ರೆ ದುಡ್ಡಿಗೋಸ್ಕರ ಬರುವಂತವ್ರು, ಅಂದ್ರೆ ಅವರಿಗೆ ಬೇರೆ ಎಲ್ಲ ಅಂದ್ರೆ ಜೀವನದಲ್ಲಿ ಅವರಿಗೆ ಮೇಯ್ನ್ ಆಗಿ ದುಡ್ಡೇ ಬೇಕು. ಸೊ ಅಂತವ್ರು ದುಡ್ಡಿಗೋಸ್ಕರ ದೇವರ ಹತ್ರ ಬರುವಂತದ್ದು. ಆರ್ಥೋ ಅರ್ಥಾರ್ಥಿ. ಜಿಜ್ಞಾಸು ಮತ್ತು ಜ್ಞಾನಿ. ಸೊ ಜ್ಞಾನಿ ಅಂದ್ರೆ ಅವನು ಅಂದ್ರೆ ದೇವರ ಬಗ್ಗೆ ತಿಳ್ಕೊಳಕ್ಕೆ ಬರುವಂತದ್ದು. ಮತ್ತೆ ಜಿಜ್ಞಾಸು ಇದ್ರಲ್ಲಿ ಆಧ್ಯಾತ್ಮಿಕ ಇದ್ರಲ್ಲಿ ಅಂದ್ರೆ ತಿಳ್ಕೊಳಕ್ಕೆ, ಇನ್ನು ಹೆಚ್ಚಾಗಿ ತಿಳ್ಕೊಳಕ್ಕೆ ಬರುವಂತದ್ದು, ಅಂದ್ರೆ ಇಂಟ್ರೆಸ್ಟ್ ಇರುವಂತದ್ದು. ಅದರಲ್ಲಿ ಜ್ಞಾನಿ. ಸೊ ಈ 4 ಜನ ಕೃಷ್ಣನ ಹತ್ರ ಬರೋರು. ಸೊ 2 ವಿಧಗಳಿದೆ ಅಂತ ಇಲ್ಲಿ ಕೃಷ್ಣ ಹೇಳುವಂತದ್ದು. ಪ್ರವೃತ್ತಿಂಚ ನಿರ್ವೃತ್ತಿಂಚ ಜನಾನ ವಿದುರಾಸುರಾಹ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಸೊ ಆಸುರಿ ಸ್ವಭಾವದಲ್ಲಿರೋರಿಗೆ, ಅವರಿಗೆ ಅಂದ್ರೆ ಯಾವ್ದು ಸರಿಯಾದ ಕೆಲಸ ಯಾವುದು, ತಪ್ಪು ಯಾವ್ದು, ಅದರ ಒಂದು ಡಿಫ್ರೆನ್ಸಿಯೇಷನ್ ಗೊತ್ತಿರಲ್ಲ. ಯಾಕಂತ ಹೇಳಿದ್ರೆ ಅವರು ಹೆಚ್ಚಾಗಿ ತಾಮಸಿಕ ಮತ್ತು ರಾಜಸಿಕ ಇದ್ರಲ್ಲಿ ಇರ್ತಾರೆ. ಹಾಗಾಗಿ ಅವರಿಗೆ ಸರಿಯಾದ ಕ್ಲಾರಿಟಿ ಇರಲ್ಲ, ಕ್ಲಾರಿಟಿ ಆಫ್ ಮೈಂಡ್ ಇರಲ್ಲ, ಯಾವ್ದು ಸರಿಯಾದ ಕೆಲಸ, ಯಾವ್ದು ಮಾಡ್ಬೇಕು, ಯಾವ್ದು ಮಾಡ್ಬಾರ್ದು. ಹಾಗಾಗಿ ಅವರಲ್ಲಿ ಶುಚಿತ್ವ ಅನ್ನೋದಿಲ್ಲ, ಸನ್ನಡತೆ ಇಲ್ಲ ಮತ್ತು ಸತ್ಯ ಇಲ್ಲ. ಸೊ ಇಸ್ಕಾನ್ ಅಲ್ಲಿ ಪ್ರಭುಪಾದ್ ಕೊಟ್ಟಿರುವಂತದ್ದು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ. ಸೊ ಅದರಲ್ಲಿ ಯಾವ್ದೆಲ್ಲ, ಒಂದು ಮಾಂಸಾಹಾರಿ ಸೇವನೆ ಮಾಡಬಾರ್ದು, ಇನ್ನೊಂದು ಗ್ಯಾಂಬ್ಲಿಂಗ್. ಸೊ ಜೂಜು ಆಡಬಾರ್ದು. ಹಾಗೂ ನೋ ಇಂಟಾಕ್ಸಿಕೇಶನ್ ಅಂತ ಹೇಳಿದ್ರೆ ಮಾದಕ ದ್ರವ್ಯ ಸೇವನೆ, ಅದು ಸ್ಮಗ್ಲಿಂಗ್ ಅಲ್ಲ, ಇದು ಸ್ಮೋಕಿಂಗ್ ಇರ್ಬೋದು ಅಥವಾ ಡ್ರಿಂಕ್ಸ್ ಮಾಡುವಂತದ್ದು ಇರ್ಬೋದು ಅದು. ಹಾಗೂ ಇನ್ನೊಂದು ನೋ ಇಲಿಸಿಟ್ ಸೆಕ್ಸ್. ಸೊ ಅನೈತಿಕ ಪುರುಷ ಅಥವಾ ಸ್ತ್ರೀ ಅಂದ್ರೆ ಸೊ ಔಟ್ ಆಫ್ ಮ್ಯಾರೇಜ್ ರಿಲೇಶನ್ಶಿಪ್ ಇರಬಾರ್ದು. ಸೊ ಈ 4 ಕಂಡೀಷನ್ಸ್ ನ ಇವನ್ ಇದು ಶಾಸ್ತ್ರಗಳಲ್ಲೂ ಇದೆ. ಅಂದ್ರೆ ಧರ್ಮದ 4 ಕಾಲುಗಳು ಅಂತ ಹೇಳ್ತಾರೆ. ಏನಾಗುತ್ತೆ ಅಂತ ಹೇಳಿದ್ರೆ, ಮಾಂಸ ತಿನ್ನೋದ್ರಿಂದ ದಯೆ ಅನ್ನೋದು ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಮೇಯ್ನ್ ಆಗಿ ನಾವು ಆಧ್ಯಾತ್ಮಿಕದಲ್ಲಿ ಇರ್ಬೇಕಾದ್ರೆ ನಮಗೆ ಬೇರೆಯವರ ಮೇಲೆ ದಯೆ ಇರ್ಬೇಕು. ಎಲ್ಲಾ ಪ್ರಾಣಿಗಳ ಮೇಲೆ, ಎಲ್ಲಾ ಒಂದು ಜೀವಿಗಳ ಮೇಲೆ ನಮಗೆ ದಯೆ ಇರ್ಬೇಕಾಗತ್ತೆ. ಸೊ ಮಾಂಸ ತಿನ್ನೋದ್ರಿಂದ ಆ ದಯೆ ಅನ್ನೋದು ಹೋಗುತ್ತಂತೆ. ಧರ್ಮದ 4 ಕಾಲು ಅಂತಾರೆ. ಸೊ ಕಲಿಯುಗದಲ್ಲಿ 3 ಕಾಲು ಆಲ್ರೆಡಿ ಬಿದ್ದಿದೆ ಅಂತೆ, ಬರೀ 1 ಕಾಲು ಕುಂಟುತ್ತಾ ಇದೆ. ಅದು ಸತ್ಯ ಅನ್ನೋದು ಸ್ವಲ್ಪ ಉಳಿದಿದೆ ಅಷ್ಟೇ ಅಂತೆ, ಬೇರೆ ಎಲ್ಲ ಹೋಗಿದೆ. ಸೊ ಇದರಿಂದ ದಯೆ ಹೋಗುವಂಥದ್ದು, ಮಾಂಸಾಹಾರ ತಿನ್ನೋದ್ರಿಂದ ದಯೆ ಹೋಗುವಂಥದ್ದು. ಹಾಗೂ ಗ್ಯಾಂಬ್ಲಿಂಗ್ ಮಾಡೋದ್ರಿಂದ ಸತ್ಯ ಇಲ್ಲ ಅಲ್ಲಿ, ಯಾಕಂದ್ರೆ ತುಂಬಾ ಸುಳ್ಳು ಹೇಳ್ಬೇಕಾಗತ್ತೆ. ಸೊ ಗ್ಯಾಂಬ್ಲಿಂಗ್ ಮಾಡೋದ್ ಅದರಿಂದ ಸತ್ಯ ಹೋಗುವಂಥದ್ದು. ಹಾಗೂ ಇಂಟಾಕ್ಸಿಕೇಶನ್, ದ್ರವ್ಯಗಳ ಅಂದ್ರೆ ಅದರಿಂದ ಇದು ಶುಚಿತ್ವ ಬಂದು ಇದಕ್ಕೆ ಲಾಸ್ಟ್ ಒನ್. ಶುಚಿತ್ವ ಹೋಗುವಂಥದ್ದು, ಅನೈತಿಕ ಸಂಬಂಧ ಇದ್ದಾಗ ಶುಚಿತ್ವ ಹೋಗುವಂಥದ್ದು. ಹಾಗೂ ಇದರಲ್ಲಿ ಯಾವ್ದದು ಇನ್ನೊಂದು ಇಂಟಾಕ್ಸಿಕೇಶನ್ಗೆ ತಪಸ್ಸು ಹೋಗುವಂಥದ್ದು. ಅಂದ್ರೆ ಅಂದ್ರೆ ಅವರಿಗೆ ಕಂಟ್ರೋಲ್ ಇರಲ್ಲ, ಅವ್ರ ಇಂದ್ರಿಯಗಳ ಮೇಲೆ ಅವರಿಗೆ ಕಂಟ್ರೋಲ್ ಇರಲ್ಲ. ಈ ತರ ಮಾದಕ ದ್ರವ್ಯಗಳು ಅದು ಇದು ಸೇವನೆ ಮಾಡೋರಿಗೆ ತಪಸ್ಸು ಹೋಗುವಂಥದ್ದು. ಸೊ ಈ 4 ಧರ್ಮದ 4 ಕಾಲುಗಳು ಅಂತ ಹೇಳ್ತಾರೆ. ಇದು ಪುರಾಣದಲ್ಲಿ ಅಂದ್ರೆ ಭಾಗವತಮಲ್ಲಿ ಇರುವಂತದ್ದೇ. ಸೊ ಅದನ್ನೇ ಪ್ರಭುಪಾದ್ ಈ ತರ ರೂಲ್ಸ್ ಟೈಪ್ ಮಾಡಿರೋದು. ಇಸ್ಕಾನ್ ಅಲ್ಲಿ ಈಗ ಯಾರಾದ್ರೂ ದೀಕ್ಷೆ ತಗೋಬೇಕಾದ್ರೆ ಕಂಪಲ್ಸರಿಯಾಗಿ ಈ 4 ಫಾಲೋ ಮಾಡ್ಬೇಕು, ಅವರಿಗೆ ಮಾತ್ರ ದೀಕ್ಷೆ ಸಿಗುವಂತದ್ದು. ಸೊ ಭಕ್ತಿಯನ್ನು ಆರಂಭಿಸುವ ಸರಿಯಾದ ವಯಸ್ಸು ಯಾವುದು? ಸೊ ಎಲ್ಲರೂ ಅನ್ಕೊಳ್ಳುವಂಥದ್ದು ಏನು ಅಂದ್ರೆ, ತುಂಬಾ ವಯಸ್ಸಾದ್ಮೇಲೆ ನಾವು ಮಾಡ್ಬೇಕು ಅಂತ ಹೇಳಿ. ಸೊ ಪ್ರಹ್ಲಾದ್ ಮಹಾರಾಜ್ ಏನ್ ಹೇಳಿದ್ದಾರೆ, ಕೌಮಾರಂ ಆಚರತೋ ಪ್ರಜ್ಞೋ ಧರ್ಮಾಂ ಭಗವತಾನ್ ಇಹ ದುರ್ಲಭಂ ಮನುಷ್ಯಂ ಜನ್ಮ ತದ್ ಅಪಿ ಆದ್ರುವಂ ಅರ್ಥದಂ. ಸೊ ಪ್ರಹ್ಲಾದ ಮಹಾರಾಜ ಏನಂತಾರೆ, ಸಾಕಷ್ಟು ಬುದ್ಧಿವಂತ ವ್ಯಕ್ತಿಯು ಜೀವನದ ಮೊದಲಿನಿಂದಲೂ ಅಂದರೆ ಬಾಲ್ಯದ ನವಿರಾದ ವಯಸ್ಸಿನಿಂದಲೂ ಭಕ್ತಿ ಸೇವೆಯ ಚಟುವಟಿಕೆಗಳನ್ನು ಅಭ್ಯಾಸ ಮಾಡಲು, ಇತರ ಎಲ್ಲ ಬೇರೆ ಅಂದ್ರೆ ಭಕ್ತಿಗೆ ಯಾವ್ದು ಅನುಕೂಲ ಇಲ್ಲ ಅದನ್ನ ತ್ಯಜಿಸಲು ಮಾನವ ದೇಹವನ್ನು
ದೇಹವನ್ನು ಬಳಸಬೇಕು. ಯಾಕೆ ಅಂತ ಹೇಳಿದ್ರೆ ದೇಹ ಕೂಡ ಕೃಷ್ಣನೇ ಕೊಟ್ಟಿರುವಂತದ್ದು ನಮಗೆ. ದೇಹವು ಸಿಕ್ಕುವುದು ಅತ್ಯಂತ ವಿರಳ. ಸೊ 84 ಲಕ್ಷ ಯೋನಿ. ಸೊ ಅಷ್ಟೆಲ್ಲ ದಾಟಿ ನಾವು ಕೊನೆಗೆ ಮಾನವ ಬಂದಿರ್ತೀವಿ. ಸೊ ಹಾಗಾಗಿ ಇದನ್ನ ವೇಸ್ಟ್ ಮಾಡಬಾರ್ದು ಅಂತ. ಅದು ಅರ್ಥಪೂರ್ಣವಾಗಿದೆ. ಯಾಕಂದರೆ ಮಾನವ ಜೀವನದಲ್ಲಿ ಒಬ್ಬನು ಭಕ್ತಿ ಸೇವೆಯನ್ನು ಮಾಡಬಹುದು. ಸ್ವಲ್ಪ ಪ್ರಮಾಣದ ಪ್ರಾಮಾಣಿಕ ಭಕ್ತಿ ಸೇವೆಯು ಒಬ್ಬನಿಗೆ ಸಂಪೂರ್ಣ ಪರಿಪೂರ್ಣತೆಯನ್ನು ನೀಡುತ್ತದೆ. ಅಂದ್ರೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸೊ ಸ್ವಲ್ಪ ಆದ್ರೂ ನಾವು ಭಕ್ತಿಯಲ್ಲಿ ಮಾರ್ಗದಲ್ಲಿ ಮಾಡಿದ್ರೆ ನಮಗೆ ಗ್ರೇಟೆಸ್ಟ್ ಡೇಂಜರ್ ಇಂದ ಕಾಪಾಡುತ್ತೆ. ಅಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಪ್ರಾಣಿ ಆಗೋದ್ರಿಂದ ನಾವು ಅಂದ್ರೆ ಉಳಿಬಹುದು ಅಂತ ಹೇಳಿ. ಇದು ಪ್ರಹ್ಲಾದ್ ಮಹಾರಾಜ್ 5ನೇ ವರ್ಷದಲ್ಲಿ ಅವರು ಅಂದ್ರೆ ತಾಯಿಯ ಗರ್ಭದಲ್ಲಿರುವಾಗ್ಲೇನೆ ಅವರು ಭಾಗವತ ಮೇಲೆ ನಾರದ ಮುನಿ ಹತ್ರ ಕೇಳಿ ಅವರು ಭಕ್ತರಾಗಿದ್ರು. ಸೊ ಪ್ರಭುಪಾದ್ ಸಹ ಒಂದು ವೈಷ್ಣವ ಫ್ಯಾಮಿಲಿಯಲ್ಲೇ ಅವರ ಜನನ. ಹಾಗಾಗಿ ಅವರು ಸಣ್ಣದ್ರಿಂದ ಬಾಲ್ಯದಿಂದಲೇ ಅವರಿಗೆ ಭಕ್ತಿಯಲ್ಲಿ ಆಸಕ್ತಿ. ಸೊ ಆಲ್ ಗ್ಲೋರೀಸ್ ಟು ಶ್ರೀಲ ಪ್ರಭುಪಾದ್ ಕಿ ಜೈ. ಸೊ ಮನುಷ್ಯನು ಯಾವ 6 ವಿಷಯದಲ್ಲಿ ಹೆಮ್ಮೆ ಪಡುತ್ತಾನೆ? ಸೊ ಯಾವುದೆಲ್ಲ? ಒಂದು ಶ್ರೀಮಂತಿಕೆ, ಮತ್ತೆ ಒಂದು ನಾಲೆಜ್ ಇರ್ಬೋದು, ಮತ್ತೆ ರೂಪ ಹಾಗೂ ಜ್ಞಾನ. ಸೊ ಈ 4 ವಿಷಯಗಳಲ್ಲಿ ನಮಗೆ ತುಂಬಾ ಹೆಮ್ಮೆ ಇರುವಂತದ್ದು. ಸೊ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆತರ ಈಗ ಒಂದು ತುಂಬಾ ಶ್ರೀಮಂತಿಕೆ ಇರೋನು ಅಂದ್ರೆ ಆಧ್ಯಾತ್ಮಿಕ ತುಂಬಾ ಕಡಿಮೆ ಹೋಗುವಂತದ್ದು. ಯಾಕಂತ ಹೇಳಿದ್ರೆ ಅವ್ರಿಗೆಲ್ಲ ಇರುತ್ತೆ ಲೈಫಲ್ಲಿ, ಹಾಗಾಗಿ ಅವರು ದೇವರ ಮೇಲೆ ಇದು ಬರಲ್ಲ. ಮತ್ತೆ ಹಾಗೆ ಜ್ಞಾನ ಇರುವಂತದ್ದು. ಸೊ ಅವರಿಗೂ ಅಷ್ಟೇ ಇದ್ರಲ್ಲಿ ಸ್ಪಿರಿಚುಯಾಲಿಟಿಯಲ್ಲಿ ಕಮ್ಮಿ ಹೋಗುವಂತದ್ದು. ಹಾಗೂ ರೂಪ ಇದೆಲ್ಲ ಒಂದು ಅಂದ್ರೆ ಇವರು ಜನ್ಮೈಶ್ವರ್ಯ ಶ್ರುತ ಶ್ರೀಬಿ ಅಂತ ಹೇಳಿ ಕುಂತಿ ರಾಣಿ ಕೂಡ ಹೇಳುವಂತದ್ದು. ಐಶ್ವರ್ಯ ಹಾಗೂ ಶ್ರುತ ಶ್ರೀಬಿ. ಸೊ ಮತ್ತೆ ಆಧ್ಯಾತ್ಮಿಕ ಅಂದ್ರೆ ಜ್ಞಾನದಲ್ಲೂ ತುಂಬಾ ಗೊತ್ತಿದ್ರು ಸಹ ಅವರಿಗೂ ಅಂದ್ರೆ ಅದರಲ್ಲೇ ಅವರು ದೇವರ ಹತ್ರ ಹೋಗದೆ ಇರೋ ಚಾನ್ಸ್ ಇದೆ ಅಂತ ಹೇಳಿ. 4 ವಿಷಯ. ಅಸತ್ಯಮಪ್ರತಿಷ್ಠಂತೆ ಜಗದಾಹುರ ನಿಶ್ಚರಂ ಅಪರಸ್ಪರ ಸಂಭೂತಂ ಕಿಮನ್ಯಾತ್ ಕಾಮ ಹೈತುಕಂ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮದಲ್ಲದೆ ಬೇರೇನು ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಸೊ ನಾಸ್ತಿಕರು ಏನ್ ಹೇಳುವಂತದ್ದು, ಈ ಜಗತ್ತು ಬರೇ ಒಂದು ಈ ಕಾಮದಿಂದ ಹುಟ್ಟಿರುವಂತದ್ದು, ಅದಕ್ಕೆ ಯಾರು ಆಧಾರ ಇಲ್ಲ, ಸೃಷ್ಟಿಕರ್ತ ಇಲ್ಲ. ಸೊ ಈ ತರ ಒಂದು ಭಾವನೆಯಲ್ಲಿ ಅವರಿದ್ದಾರೆ. ಇದೆಲ್ಲ ಈಗ ಕೃಷ್ಣ ಎಲ್ಲ ಆಸುರಿ ಸ್ವಭಾವದ ಬಗ್ಗೆ ಹೇಳ್ತಾ ಇರುವಂತದ್ದು ಇದ್ರಲ್ಲಿ. ಸೊ ಅಸತ್ಯ, ಈ ಜಗತ್ತು ಅಸತ್ಯ ಅಂತ. ಅಸತ್ಯ ಅಲ್ಲ, ಇದು ಸತ್ಯ. ಜಗತ್ತಿದೆ, ಆದ್ರೆ ತಾತ್ಕಾಲಿಕವಾದದ್ದಷ್ಟೇ. ಇದು ಅಸತ್ಯ ಅಲ್ಲ, ಜಗತ್ತು ಕೃಷ್ಣನ ಸೃಷ್ಟಿ ಅಸತ್ಯ ಅಲ್ಲ, ಇದು ಸತ್ಯವಾದದ್ದೇ. ಆದ್ರೆ ಅದು ತಾತ್ಕಾಲಿಕ ಅಷ್ಟೇ. ಸೊ ಅದಕ್ಕೆ ಆಧಾರವಿಲ್ಲ ಅಂತ ಹೇಳ್ತಾರೆ. ಯಾಕೆ? ಆದ್ರೆ ಕೃಷ್ಣನೇ ಸರ್ವಕಾರಣ ಕಾರಣ, ಕೃಷ್ಣ ಆಧಾರ ಅದಕ್ಕೆ. ಅನಾದಿರಾದಿರ್ ಗೋವಿಂದ ಸರ್ವಕಾರಣ. ಸೊ ಆದ್ರೆ ಅವರು ನಾಸ್ತಿಕರು ರಾಕ್ಷಸಿ ಸ್ವಭಾವದವರು ಹೇಳುವಂತದ್ದು ಈ ಜಗತ್ತಿಗೆ ಆಧಾರವಿಲ್ಲ. ಸೊ ಈಗ ಹೇಗೆ ಅಂತ ಅಂದ್ರೆ ಅದು ಅದರಷ್ಟಕ್ಕೆ ಎಕ್ಸ್ಪ್ಲೋಷನ್ ಆಗಿ ಬಂತು ಅಂತ ಹೇಳ್ತಾರೆ ಅವರು. ಅಂದ್ರೆ ಜಸ್ಟ್ ಒಂದು ಎಕ್ಸ್ಪ್ಲೋಷನ್ ಆಯ್ತು, ಹಾಗೆ ವರ್ಲ್ಡ್ ಕ್ರಿಯೇಟ್ ಆಯ್ತು ಅಂತ ಹೇಳಿ. ಹೇಗೆ ಸಾಧ್ಯ ಅದು? ಲೈಕ್ ಈಗ ನಾವು ಮೊಬೈಲ್ ಕಾಂಪೋನೆಂಟ್ಸ್ ನ ಬಿಸಾಕಿ, ಅಂದ್ರೆ ಕಾಂಪೋನೆಂಟ್ಸ್ ಎಲ್ಲ ಸೇರಿ ಬಂದು ಜಾಯಿನ್ ಆಗಿ ಒಂದು ಮೊಬೈಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದೇ ತರ ಸೃಷ್ಟಿಯೇನೂ ಅಷ್ಟೇ, ಜಸ್ಟ್ ಒಂದು ಎಕ್ಸ್ಪ್ಲೋಷನ್ ಇಂದ. ಎಲ್ಲೂ ನಾವು ಕೇಳಿಲ್ಲ ಯಾವುದೇ ಎಕ್ಸ್ಪ್ಲೋಷನ್ ಅಥವಾ ಎಲ್ಲಿಯಾರು ಬಾಂಬ್ ಬ್ಲಾಸ್ಟ್ ಎಲ್ಲ ಆದ್ರೆ ಯಾವುದೇ ಒಂದು ಒಳ್ಳೇದಾಗಿದ್ದು ಇಷ್ಟವರೆಗೂ ನಾವು ಕೇಳಲಿಲ್ಲ. ಸೊ ಹೇಗೆ ಅದು ಅಂದ್ರೆ ನಾವು ಕಾಮನ್ ಸೆನ್ಸ್ ಸಾಧ್ಯ ಅಂತ. ಸೊ ಅದು ಸುಳ್ಳು. ಬಟ್ ಇದು ಆಸುರಿಯವರು ಹಾಗೆ ಯೋಚನೆ ಮಾಡುವಂತದ್ದು. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಬುದ್ಧಯಃ ಪ್ರಭವಂತ್ಯಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಾಷ್ಟಾತ್ಮರು. ಅವರಿಗೆ ಬುದ್ಧಿ ಇಲ್ಲ. ಅವರು ಜಗತ್ತಿನ
ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ನೋಡಿ, ಆಟೋಮಿಕ್ ಬಾಂಬು ಇದನ್ನೆಲ್ಲ ಯಾಕೆ ಕ್ರಿಯೇಟ್ ಮಾಡುವಂಥದ್ದು? ಈಗ ನಮಗೆ ಎಲ್ಲರೂ ದೇವರ ಒಂದು ಸೃಷ್ಟಿ, ನಾವೆಲ್ಲ ಆ ತರ ಒಂದು ಭಾವನೆ ಇದ್ದಾಗ ಹೀಗೆಲ್ಲ ಮಾಡ್ಬೇಕು ಅಂತ ಒಂದು ಮೈಂಡ್ ಬರಲ್ಲ. ಅಂದ್ರೆ ಸೈನ್ಸ್ ನ ಮಿಸ್ಯೂಸ್ ಮಾಡುವಂಥದ್ದು. ಸೊ ವೆರಿ ಡೇಂಜರಸ್. ಲೈಕ್ ಇದು ಅಸೂಯೆಯ ಲಕ್ಷಣ. ಇದು ಅಸೂಯೆಯಿಂದ ಬರುವಂತದ್ದು, ಬೇರೆಯವ್ರನ್ನ ಹಾಳು ಮಾಡ್ಬೇಕು ಅಂತ ಹೇಳುವಂಥದ್ದು. ಸೊ ಇಲ್ಲಿ ನೋಡ್ಬೋದು ನಾವು, ಇವನಿಗೇನು ಸಾಧನೆ ಮಾಡಿದೆ ಈಗ ಅಂದ್ರೆ ಎಲ್ಲ ಹಾಳು ಮಾಡಿ. ಸೊ ಅಂದ್ರೆ ಅವರು ರಾಕ್ಷಸಿ ಸ್ವಭಾವ, ಅವರಿಗೆ ಜಗತ್ತಿನ ನಾಶನಕ್ಕೆ ಉಗ್ರ ಕರ್ಮಗಳನ್ನು ಮಾಡುವಂಥದ್ದು. ಉಗ್ರ ಕರ್ಮ ಅಂದ್ರೆ ಕೆಟ್ಟ ಒಂದು ಕರ್ಮಗಳಲ್ಲಿ ಅವರು ತೊಡಗಿರ್ತಾರೆ. ಸೊ ಕೃಷ್ಣ ಎಲ್ಲಾನು ಹೇಳ್ತಾನೆ, ಯಾವ ತರ ಜನರು ಇದ್ದಾರೆ ಅಂತ ಹೇಳಿ. ಕಾಮಮಾಶ್ರಿತ್ಯ ದುಷ್ಟೋರಂ ದಮ್ದಮಾನಮವದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ಡಂಬ ಮತ್ತು ಒಣ ಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದವರು ಮೋಹಕ್ಕೊಳಗಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗುತ್ತಾರೆ. ಸೊ ಬೇಡದ ವಿಷಯಗಳಲ್ಲಿ ಅಂದ್ರೆ ತೊಡಗಿಸ್ಕೊಂಡು ಅವರು ಅಶುಚಿತ್ವ ಕರ್ಮಗಳಲ್ಲಿ ಇರ್ತಾರೆ. ಚಿಂತಾಮಪರಿಮೇಯಾಂ ಚ ಪ್ರಲಯಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮಾ ಏತಾವದಿತಿ ನಿಶ್ಚಿತಾಃ ಆಶಾಪಾಶಶ ತೈರ್ಬದ್ಧಾಃ ಕಾಮಕ್ರೋಧ ಪರಾಯಣಾಃ ಇಹಂತೆ ಕಾಮಭೋಗಾರ್ಥ ಮನ್ಯಯೇನಾರ್ಥ ಸಂಚಯಾನ್. ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಈಗ ಬದುಕಿನ ಕೊನೆಯವರೆಗೆ ಅವರದ್ದು ಅಳೆಯಲಾರದ ಆತಂಕ. ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮ ಕ್ರೋಧದಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ನಾವು ಇಂತರ ಜನಗಳ ಅಂದ್ರೆ ನೋಡ್ತೀವಲ್ಲ, ಅಂದ್ರೆ ಕಲಿಯುಗದಲ್ಲಿ. ಸೊ ಕೃಷ್ಣ ಎಲ್ಲವನ್ನೂ ಹೇಳಿದಾನೆ, ಯಾವ ತರ ಜನ ಇರ್ತಾರೆ. ಸೊ ರಾಕ್ಷಸಿ ಗುಣ ಅಂತ, ಇವರೆಲ್ಲ ರಾಕ್ಷಸಿ ಗುಣ. ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಗೆ ಮುಖ್ಯ ಅಗತ್ಯ. ಸೊ ಅಂದ್ರೆ ನಮ್ಮದು ನಿಜವಾದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ನಮಗೆ ಮರ್ತೋಗಿದೆ. ಅಂದ್ರೆ ಕೃಷ್ಣನ ಒಂದು ಸೇವಕರು ನಾವು ಅಂತ ಹೇಳಿ ಮರ್ತೋಗಿದೆ. ಆದ್ರೆ ನಾವು ಇಂದ್ರಿಯ ಭೋಗದಲ್ಲೇ ಕಂಪ್ಲೀಟ್ ಆಗಿ ತೊಡಗಿರ್ತೀವಿ. ಅಂತವ್ರು ರಾಕ್ಷಸರು. ಹೀಗೆ ಬದುಕಿನ ಕೊನೆಯವರೆಗೂ ಆತಂಕನೇ. ಯಾಕಂತ ಹೇಳಿದ್ರೆ ಅವರಿಗೆ ಕೊನೆ ಅಂದ್ರೆ ಆಸೆಗೆ ಮಿತಿ ಅನ್ನೋದೇ ಇಲ್ಲ. ಬರೇ ಇನ್ನು ಬೇಕು ಅಂತ ಹೇಳೋ ಒಂದು, ಅಂದ್ರೆ ಇದು ತುಂಬಾ ರಾಜಸಿಕ ಲಕ್ಷಣಗಳು. ಸೊ ರಜಸ್ ಮತ್ತೆ ಅದರಲ್ಲಿ ಕಾಮಕ್ರೋಧಗಳಿಗೆ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗೆ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಸೊ ಇವರೆಲ್ಲ ರಾಕ್ಷಸಿ ಸ್ವಭಾವದವರು. ಇದ ಮಧ್ಯ ಮಯಾ ಲಬ್ಧ ಮಿಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತಿದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತಃ ಶತ್ರು ಅರ್ಹನಿಷ್ಠೆ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಆಢ್ಯೋ ಬಿಜನವಾನಸ್ಮಿ ಕೋನೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ. ಆಸುರಿ ಸ್ವಭಾವದವನು ಹೀಗೆ ಯೋಚಿಸುತ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚಾಗುತ್ತಾ ಹೋಗುತ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ. ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು. ನಾನು ಎಲ್ಲದರ ಪ್ರಭು, ಭೋಗ ಪಡುವವನು ನಾನೇ. ನಾನು ಪರಿಪೂರ್ಣ, ಬಲಶಾಲಿ ಮತ್ತು ಸುಖಿ. ನಾನೇ ಅತ್ಯಂತ ಶ್ರೀಮಂತ ನೆಂಟರು ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಿಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ನಾನು ಯಾವಾಗಲೂ ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು,
ಅನಂತರ ಮೋದ ಪಡುವೆನು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗುತ್ತಾರೆ. ಸೊ ಇವನು ಈಗ ಹಿರಣ್ಯಕಶಿಪು ಹೇಗೆ ಮಗನ ಕೊಲ್ಲೋದಕ್ಕೆ ನೋಡ್ತಾ ಇದ್ದ ಅಂದ್ರೆ ಅವನು ಕಂಪ್ಲೀಟ್ ಆಗಿ ಅಂದ್ರೆ ಆಸುರಿ ಸ್ವಭಾವದಲ್ಲಿದ್ದ ಅವನು. ಕೃಷ್ಣನ ಆ ಅಂದ್ರೆ ಕೃಷ್ಣನ ಹೆಸರು ಹೇಳಿದ್ರೆ ಆಗ್ತಿರ್ಲಿಲ್ಲ ಅವನಿಗೆ, ವಿಷ್ಣು ಹೆಸರು ಹೇಳಿದ್ರೆ ಆಗ್ತಿರ್ಲಿಲ್ಲ. ಇದು ಇವನು ಹೇಗೆ ರಾವಣನಿಗೆ ಅಷ್ಟು ಪ್ರೀತಿಯ ತಂಗಿ ಆದ್ರೂ ಸಹ ಯಾವಾಗ ಅವಳಿಂದ ಹುಟ್ಟುವ ಮಗುವಿಂದ ಅವನ ಕೊಲೆ ಸಾಯ್ತಾನೆ ಅಂತ ಗೊತ್ತಾಗಿದ್ ಕೂಡ್ಲೆ ತಂಗಿಯನ್ನ ಸಾಯ್ಸಕ್ಕೆ ಹೊರಟಿದ್ದು. ಸೊ ಅವರಿಗೆ ಅವರ ಶತ್ರು, ಅವನು ಇಲ್ಲಿ ಹೇಳುವಂಥದ್ದು ನನ್ನ ಶತ್ರುವನ್ನ ನಾನು ಕೊಂದಿದ್ದೇನೆ, ಇತರ ಶತ್ರುವನ್ನು ಕೊಲ್ಲಲ್ಪಡುವರು ಅಂದ್ರೆ ತನ್ನ ಮೇಲೆ ತನಗೆ ಸಿಕ್ಕಾಪಟ್ಟೆ ಅಭಿಮಾನ ಈ ರಾಕ್ಷಸಿ ಸ್ವಭಾವದವರಿಗೆ. ಸೊ ಅಂದ್ರೆ ಇನ್ನು ಸಂಪಾದನೆ ಎಷ್ಟಿದ್ರು ಇನ್ನು ಸಂಪಾದನೆ ಮಾಡ್ಬೇಕು ಅಂತ. ಸೊ ಸಂಪಾದನೆಯೇ ಜೀವನದ ಮುಖ್ಯ ಗುರಿ ಅಂತ ಅವರು ತಿಳ್ಕೊಂಡಿರ್ತಾರೆ. ಸೊ ಇಂದ್ರಿಯ ಭೋಗನೆ ಜೀವನದ ಮುಖ್ಯ ಗುರಿ ಅಂತ. ಸೊ ದಾನವನ್ನು ಅಷ್ಟೇ, ಅಂದ್ರೆ ಅದನ್ನ ಒಂದು ಎಲ್ಲರಿಗೆ ಪಡಿಕೆಗೋಸ್ಕರ ದಾನ ಮಾಡುವಂಥದ್ದು. ಸೊ ಇದರ ಬಗ್ಗೆ ಮತ್ತೆ ನಮ್ಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲೂ ಇದೇ ಬರುತ್ತೆ, ಅಂದ್ರೆ ಯಾವ ಗುಣದಲ್ಲಿ ಯಾವ ತರ ದಾನ ಮಾಡ್ತಾರೆ ಜನ ಅಂತ ಹೇಳಿ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮವೃತಾ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೇಶು ಚೌ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತವಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಸೊ ಏನಾಗುತ್ತೆ ಇಂಥವ್ರ ಡೆಸ್ಟಿನೇಷನ್ ಏನು ಅಂತ ಇಲ್ಲಿ ಕೃಷ್ಣ ಹೇಳುವಂಥದ್ದು. ಸೊ ಈ ತರ ಒಂದು ಯಾರು ಇನ್ವಾಲ್ವ್ ಆಗಿರ್ತಾರೋ ಬರೇ ದುಡ್ಡು ಹಾಗೂ ಅವರ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡುವಂಥದ್ದು, ಸೊ ಈ ವಿಷಯಗಳಲ್ಲೇ ಯಾರು ಇರ್ತಾರೆ, ಬೇಡದ ಚಟುವಟಿಕೆ ಮಾಡುವಂಥದ್ದು, ಸೊ ಅವರಿಗೆ ನರಕಕ್ಕೆ ಬೀಳ್ತಾರೆ ಅವರು ಅಂತ ಹೇಳ್ತಾನೆ ಕೃಷ್ಣ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕ್ತಾಃ. ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗಿರುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮ ಪುರುಷ ನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿದು ಮಾತನಾಡುತ್ತಾರೆ. ಸೊ ಧರ್ಮ ಅಂತ ಹೇಳಿದ್ರೆ ಏನು, ದೇವರು ಕೊಟ್ಟಿರೋ ನಿಯಮಗಳೇನಿದೆ ಅದನ್ನ ಪಾಲಿಸುವಂತದ್ದೇ ಧರ್ಮ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಸುಮಾರು ಧರ್ಮಗಳು ಕೊಟ್ಟಿದ್ದಾನೆ. ಸೊ ಅದನ್ನ ಪಾಲಿಸುವಂತದ್ದೇ ಧರ್ಮ. ಸೊ ಅದನ್ನ ಯಾವಾಗ ನಾವು ಉಲ್ಲಂಘನೆ ಮಾಡ್ತೀವಿ ಅದು ಅಧರ್ಮ ಆಗುವಂಥದ್ದು. ಸೊ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ, ಕೃಷ್ಣ ಏನ್ ಹೇಳಿರುವಂತದ್ದು ಅದೇ ಧರ್ಮ ಅಂತ. ಸೊ ಇವರು ಅಹಂಕಾರ, ದರ್ಪ, ಕಾಮ ಮತ್ತು ಕ್ರೋಧದಿಂದ ಇರ್ತಾರೆ. ಸೊ ಇದು ಶಿಶುಪಾಲನಿಗೆ ಒಂದು ಅಂದ್ರೆ ಅವನು ಹುಟ್ಟಬೇಕಾದ್ರೆ ಅವನಿಗೆ 4 ಕೈಗಳಿರುತ್ತೆ. ಸೊ ಅವನಿಗೆ ತುಂಬಾ ಅಸೂಯೆ, ಕೃಷ್ಣನ ಕಂಡ್ರೆ ತುಂಬಾ ಅಸೂಯೆ. ಸೊ ಅವನು ಹುಟ್ಟಿರುವಾಗ ಅವನ ಅಂದ್ರೆ ಜ್ಯೋತಿಷ್ಯರ ಹತ್ರ ಅವನ ತಾಯಿ ಕೇಳುವಾಗ ಅವ್ರು ಹೇಳ್ತಾರೆ ಲೈಕ್ ಯಾಕೆ 4 ಕೈ ಅಂತ ಹೇಳುವಾಗ ಅವನ ಯಾರು ಕೊಲ್ತಾರೋ ಅವರು ಅವನ ಮುಟ್ಟುವಾಗ ಅವನ 2 ಕೈಗಳು ಬೀಳುವಂತದ್ದು ಅಂತ ಹೇಳಿ. ಸೊ ಅವನಿಗೆ 1 ವರ್ಷ ಇರುವಾಗ ಅವನ ಒಂದು ಹುಟ್ಟುಹಬ್ಬದ ಟೈಮಲ್ಲಿ ಅವನ ತಾಯಿ ಕೃಷ್ಣನನ್ನ ಕರೆಯುವಂತದ್ದು. ಆಗ ಕೃಷ್ಣ ಅವನ ಮುಟ್ಟುವಾಗ 2 ಕೈ ಬೀಳುತ್ತೆ. ಆಗ ಅವಳಿಗೆ ಗೊತ್ತಾಗತ್ತೆ, ಓ ಕೃಷ್ಣನಿಂದನೇ ನನ್ನ ಮಗನ ಕೊಲೆ ಆಗ್ತಾ ಇದೆ ಅಂತ. ಆಗ ಅವಳು ಕೇಳ್ಕೊಳ್ತಾಳೆ ಅವನ ಕ್ಷಮೆ, ತಾಯಿ ಎಷ್ಟಾದ್ರೂ ತಾಯಿ. ಸೊ ಅವಳು ಕೇಳ್ತಾಳೆ ನನ್ನ ಮಗನ ನೀನು ಕ್ಷಮಿಸ್ಬೇಕು ಅಂತ. ಆಗ ಅವನು ಹೇಳ್ತಾನೆ ನಾನು 100 ತಪ್ಪುಗಳನ್ನ ಕ್ಷಮಿಸ್ತೀನಿ, ಅದರಿಂದ 1 ಹೆಚ್ಚಾದ್ರೂ ನಾನು ಅವನನ್ನ ಕ್ಷಮಿಸಲ್ಲ ಅಂತ. ಸೊ ಇದು ಯುಧಿಷ್ಠಿರ ನಡೆಸುವಂತ ರಾಜಸೂಯ ಯಜ್ಞದಲ್ಲಿ ಕೃಷ್ಣನ ಕೂರ್ಸಿರ್ತಾರೆ, ಕೃಷ್ಣನ ಎಲ್ಲ ಪೂಜೆ ಮಾಡ್ತಾ ಇರ್ತಾರೆ. ಅದನ್ನ ಅವನು ತಡ್ಕೊಳಲ್ಲ, ಅವನು ತುಂಬಾ ಅವಾಚ್ಯ ಶಬ್ದಗಳಲ್ಲಿ ಕೃಷ್ಣನ ಬೈಯುವಂಥದ್ದು ಸಭೆಯಲ್ಲಿ. ಸೊ ಆಗ ಕೃಷ್ಣ ಕೇಳುವಷ್ಟು ಕೇಳಿ 100 ದಾಟುವಾಗ 101ನೇದು ಅವನು ಹೇಳುವಾಗ ಅವನು ಸುದರ್ಶನ ಚಕ್ರವನ್ನ ಬಿಟ್ಟು ಅವನನ್ನ ಸಾಯಿಸ್ತಾನೆ. ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರ ಮಶುಭಾನ್ ಆಸುರಿಷ್ಟ್ವೇವ
ಯೋನಿಷು ಶ್ವೇವ ಯೋನಿಷು ಆಸೂಯಾಪರರು ಕ್ರೂರರು ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವಕ್ಕೆ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಆಸುರಿ ಜೀವವರ್ಗಳಿಗೆ ತಳ್ಳುತ್ತೇನೆ. ಸೊ ಕೃಷ್ಣ ಇಲ್ಲಿ ಹೇಳುವಂತದ್ದು, ಯಾರು ಆಸುರಿ ಪ್ರಭಾವ ಹೊಂದಿರ್ತಾರೋ, ನರಾಧಮರು ಅಂದ್ರೆ ನರರಲ್ಲಿ ಅಧಮರು ಅಂತ, ಮನುಷ್ಯರಲ್ಲಿ ಅಧಮರು, ನರಾಧಮರು. ಸೊ ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವಕ್ಕೆ ಸಾಗರಕ್ಕೆ ನೂಕುತ್ತೇನೆ. ನಿರಂತರವಾಗಿ ಅವ್ರು ಹುಟ್ಟು ಸಾವು ಅದು ಕೆಳಗೆ ಹೋಗ್ತಾರ ಅವ್ರು. ಅಂದ್ರೆ ಅವರ ಕೆಟ್ಟ ಕಾರ್ಯಗಳು ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೋ ಅವರನ್ನ ಲೋವರ್ ಸ್ಪೀಸೀಸ್ಗೆ, ಆಸುರಿ ವರ್ಗಗಳಿಗೆ ತಳ್ತೀನಿ. ಸೊ ಕೃಷ್ಣ ಒಂದ್ ಕಡೆ ಹೇಳ್ತಾನೆ, ಸಮಾಹಂ ಸರ್ವಭೂತೇಶು ನಾಮೇ ದ್ವೇಷೋಸ್ತಿ ನಾ ಪ್ರಿಯ. ಅಂದ್ರೆ ನಾನು ಎಲ್ಲರಿಗೂ ಈಕ್ವಲ್, ನನಗೆ ಯಾರು ಫ್ರೆಂಡ್ ಇಲ್ಲ, ಆದ್ರೆ ನನಗೆ ಯಾರು ಪ್ರೀತಿಯಿಂದ ಭಕ್ತಿ ಸೇವೆ ಮಾಡ್ತಾರೋ ಅವ್ರು ನನಗೆ ನಾನು ಅವರಿಗೆ ಗೆಳೆಯ ಅನ್ನೋ ತರ. ಹಾಗಾದ್ರೆ ಇಲ್ಲಿ ಯಾಕೆ ಕೃಷ್ಣ ಅವ್ರನ್ನ ಕೆಳಗೆ ದುಡುವಂಥದ್ದು, ಸಮಾಹಂ ಸರ್ವೇ ಭೂತೇಶು ಅಂತ ಹೇಳಿದ್ಮೇಲೆ ಅಂತ ಹೇಳಿದ್ರೆ, ಅದು ಕೂಡ ಅವರ ಒಂದು ಪ್ಯೂರಿಫಿಕೇಶನ್ಗೆ. ಅಂದ್ರೆ ಈಗ ಆಸುರಿ ಸ್ವಭಾವವಿರೋರು ಅವ್ರೀಗ ಅವ್ರನ್ನ ಆಧ್ಯಾತ್ಮಿಕ ಜಗತ್ತಿಗೆ ಕಳ್ಸಿದ್ರೆ ಏನ್ ಮಾಡ್ತಾರೆ, ಅಲ್ಲಿ ಹೋಗಿನೂ ಆತಂಕ ಸೃಷ್ಟಿ ಮಾಡ್ತಾರೆ, ಅಲ್ಲಿರೋರಿಗೆ ತೊಂದರೆ ಕೊಡ್ತಾರೆ. ಯಾಕಂದ್ರೆ ಅವ್ರು ಇನ್ನೂ ಪ್ಯೂರಿಫೈ ಆಗಿಲ್ಲ, ಅವರಲ್ಲಿ ತುಂಬಾ ಬೇಡದೆಲ್ಲ ತುಂಬಾ ಇದೆ ಅವರ ಮನ್ಸಲ್ಲಿ, ಹಾಗಾಗಿ ಕಲ್ಮಶ ಇದೆ. ಅದನ್ನ ಪ್ಯೂರಿಫೈ ಮಾಡ್ಲಿ ಅಂತ ಹೇಳಿ ಕೃಷ್ಣ ಆತರ ಅವರನ್ನ ಇನ್ನೂ ಕಳ್ಸುವಂಥದ್ದು. ಆಗ ಆಸುರಿ ವರ್ಗಗಳಿಗೆ ಹೋದಾಗ ಏನಾಗುತ್ತೆ, ಅವ್ರಿಗೆ ಅಲ್ಲಿ ಬೇಸ ಹತ್ತು, ಓಕೆ ನಾನು ಮಾಡ್ತಾ ಇರೋದು ತಪ್ಪು ಅನ್ನೋ ಒಂದು ಅರಿವಾಗಿ ಅವರು ಚೇಂಜ್ ಆಗ್ಲಿ ಅನ್ನೋ ತರ. ಆಸುರಿಂ ಯೋನಿಮಾಪನ್ನ ಮೂಢ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೇಯ ತಥೋ ಯಾಂತ್ಯಧಮಾಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ಆಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ಸೊ ತುಂಬಾ ಇದರಲ್ಲಿ ಕೆಟ್ಟ ಕೆಲಸ ಮಾಡ್ತಾ ಅವರು ಅಂತವರಿಗೆ ತುಂಬಾ ಕಷ್ಟ ಅಂತ. ಅಂದ್ರೆ ಬರಲಾರಲು ಅಂತ ಹೇಳಿದ ಅರ್ಥ ಏನು ಅಂದ್ರೆ, ಜನ್ಮಗಳು ಅಂದ್ರೆ ಎಷ್ಟೋ ಮಿಲಿಯನ್ಸ್ ಆಫ್ ಇಯರ್ಸ್, ಅಂದ್ರೆ ಎಷ್ಟು ಲಕ್ಷಗಳ ಅಷ್ಟು ಲೇಟ್ ಆಗುತ್ತೆ ಅಂತ ಕೃಷ್ಣನ ಹತ್ರ ಬರಕ್ಕೆ. ಅವರು ಕೆಳಗೆ ಹೋಗುವಂಥದ್ದು. ಸೊ ಈಗ ಕಲಿಯುಗದಲ್ಲಿ ಎಲ್ಲರೂ ಬಿಲೀವ್ ಮಾಡುವಂಥದ್ದು ಗೂಗಲ್ ಗಾಡ್ ಅಂತ ಹೇಳಿದ್ರೆ, ಗೂಗಲ್ ಏನು ಹೇಳುತ್ತೋ ಅದೇ ಸರಿ ಅನ್ನೋ ತರ. ಸೊ ಜನಕ್ಕೆ ಶಾಸ್ತ್ರದ ಮೇಲೆ ಆಗ್ಲಿ, ದೇವ್ರ ಮೇಲೆ, ದೇವ್ರು ಹೇಳಿರೋ ವಾಣಿಯ ಮೇಲೆ ನಂಬಿಕೆ ಇಲ್ಲ. ಆದ್ರೆ ಗೂಗಲ್ ಅಲ್ಲಿ ಹೇಳೋದೆಲ್ಲ ಸರಿ. ಏನೇ ಹಾಕಿದ್ರು ಅವರು ಗೂಗಲ್ ಅಲ್ಲಿ ನೋಡಿ ಹೇಳ್ತಾರೆ, ನಾನು ಈ ತರ ಒಂದು ಇನ್ಫಾರ್ಮೇಶನ್ ಸಿಕ್ತು, ಅದಕ್ಕೆ ಏನು ಹಿಂದೆ ಮುಂದೆ ಇಲ್ಲ. ಅಂದ್ರೆ ಅದೊಂದು ಯಾವ ಪರಂಪರೆಯಿಂದ ಬಂದಿದ್ಯಾ ಇಲ್ವಾ ಅದೆಲ್ಲ ಏನು ಇಲ್ಲ. ಜಸ್ಟ್ ಅಂದ್ರೆ ಗೂಗಲ್ ಅಂದ್ರೆ ಏನದು, ಅದೇನದು ದೇವ್ರಲ್ಲ, ಯಾರೋ ಒಬ್ಬ ನಮ್ ತರ ಇರೋರೆ ಯಾರೋ ಒಬ್ರು ಅಲ್ಲಿ ಫೀಡ್ ಮಾಡುವಂಥದ್ದು ಇನ್ಫಾರ್ಮೇಶನ್ ಬ್ಯಾಕ್ ಎಂಡ್ ಅಲ್ಲಿ. ಬಟ್ ನಾವ್ ಅದ್ರ ಮೇಲೆ ಅಷ್ಟು ಒಂದು ಜನಕ್ಕೆ ನಂಬಿಕೆ. ಸೊ ಇದು ಕಲಿಯುಗ. ಸೊ 4 ದೋಷಗಳಿದೆ ಎಲ್ಲ ಬದ್ಧಾತ್ಮರಿಗೆ. ಯಾವ್ದೆಲ್ಲ? ಒಂದು ತಪ್ಪು ಮಾಡುವಂಥದ್ದು, ಮಾಯೆಯಲ್ಲಿ ಸಿಲುಕು ಹಾಕುವಂಥದ್ದು, ಮತ್ತೆ ಇನ್ನೊಂದು ನಮ್ಮ ಇಂದ್ರಿಯಗಳು ಪರಿಪೂರ್ಣ ಅಲ್ಲ, ಹಾಗೂ ನಾವು ಮೋಸ ಮಾಡುವ ಒಂದು ಪ್ರವೃತ್ತಿ. ಈ 4 ದೋಷಗಳಿದೆ. ಸೊ ಹಾಗಾಗಿ ನಾವು ಅಂದ್ರೆ ಈ 4 ದೋಷದಲ್ಲಿ ಇರೋ ಅವರು ಮಾಡಿರುವಂತದ್ದು, ಈಗ ಯಾವ್ದೇ ಇರ್ಬೋದು. ಈಗ ಸೊ ದೋಷಗಳು ತುಂಬಾ ಇರುತ್ತೆ. ಇವನ್ ಈಗ ಗೂಗಲ್ ಆಗ್ಲಿ, ಅದ್ರಲ್ಲೂ ಮಿಸ್ಟೇಕ್ಸ್ ಎಷ್ಟೋ ಇದೆ. ಗೂಗಲ್ ಅಲ್ಲಿ ಇರುವಂತದ್ದೆಲ್ಲ ಸತ್ಯ ಅಲ್ಲ. ಹಾಗಾಗಿ ನಾವು ಯಾವಾಗ್ಲೂ ಪ್ರಾಪರ್ ಆಗಿರೋ ಒಂದು ಸೋರ್ಸ್ ಅನ್ನ ನೋಡ್ಬೇಕು ಇನ್ಫಾರ್ಮೇಶನ್ ಅಂತ. ತ್ರಿವಿಧಂ ನರಕಸ್ಯೇಧಾಂ ದ್ವಾರಂ ನಾಶನಮಾತ್ಮನಃ ಕ್ರಾಮ ಕ್ರೋಧಸ್ತಥಾ ಲೋಭಾಸ್ ತಸ್ಮಾದೇವತ್ರಯಂ ತ್ಯಜೇತ್. ನರಕಕ್ಕೆ 3 ದ್ವಾರಗಳಿವೆ, ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣ. ಸೊ ಯಾವುದೆಲ್ಲ 3 ದ್ವಾರ? 3 ಗೇಟ್ಸ್ ಟು ಹೆಲ್. ಸೊ ಈ 3 ವಿಷಯಗಳಿದ್ರೆ ನಾವು ನರಕಕ್ಕೆ ಹೋಗೋದು ಖಂಡಿತ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯಾವ್ದೆಲ್ಲ? ಕಾಮ, ಕ್ರೋಧ ಮತ್ತು ಲೋಭ, ಲಸ್ಟ್, ಆಂಗರ್ ಮತ್ತು ಗ್ರೀಡ್. ಸೊ ಈ 3. ಸೊ ನಾವು 2ನೇ ಚಾಪ್ಟರ್ ಅಲ್ಲಿ ನೋಡ್ತೀವಿ ಹೇಗೆ ಅದು ಡೆವಲಪ್ ಆಗುತ್ತೆ ಅಂತ.
ಫಸ್ಟ್ ವಿಷಯಾನ್ ವಿನಿವರ್ತಂತೆ ನಿರಾಹಾರ ಸಾರಿ ಅದಲ್ಲ, ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೋ ಉಪಜಾಯತೆ. ಯಾವಾಗ ಇಂದ್ರಿಯ ವಸ್ತುಗಳ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಬರುವಂತದ್ದು. ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿಜಾಯತೆ. ಅಟ್ಯಾಚ್ಮೆಂಟ್ ಇಂದ ಕಾಮ ಬರುವಂತದ್ದು. ಸೊ ಇಲ್ಲಿ ಕಾಮವನ್ನೇ ಹೇಳಿರುವಂತದ್ದು ಕೃಷ್ಣ, ಗೇಟ್ ಆಫ್ ಹೆಲ್ ಅಂತ. ಸೊ ಕಾಮ ಅಟ್ಯಾಚ್ಮೆಂಟ್ ಇಂದ ಕಾಮ ಬರುವಂತದ್ದು, ನಂಗದ್ ಬೇಕು ಅಂತ. ಆಮೇಲೆ ಕಾಮಾತ್ ಕ್ರೋಧೋಭಿಜಾಯತೆ, ಅದು ಯಾವಾಗ ನಮಗೆ ಸಿಗಲ್ಲ ಅಂತ ಆಗುತ್ತೋ ಆವಾಗ ಕೋಪ ಬರುವಂತದ್ದು. ಕ್ರೋಧಾತ್ ಭವಂತಿ ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಸೊ 8 ಸ್ಟೇಜ್ ಆಫ್ ಫಾಲ್ ಡೌನ್ ಅಂತ ನೋಡಿದ್ವಿ ನಾವು ಅದರಲ್ಲಿ. ಅಂದ್ರೆ ಹೇಗೆ ಒಂದು ಬುದ್ಧಿ ಭ್ರಮಣೆ ಆಗುವಂತದ್ದು, ಕೋಪ ಬರುವಂತದ್ದು, ಮತ್ತೆ ಕೋಪದಿಂದ ಕ್ರೋಧಾತ್ ಭವಂತಿ ಸಮೋಹ ಅಂದ್ರೆ ಅವನ ಇಲ್ಯೂಷನಿಗೆ ಅವನು ಒಳಗಾಗುವಂತದ್ದು. ಅವನಿಗೆ ಅಂದ್ರೆ ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗಲ್ಲ ಆ ಒಂದು ಸ್ಥಿತಿಯಲ್ಲಿ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಅಂದ್ರೆ ಅವನ ಬುದ್ಧಿವಂತಿಕೆ ಕೂಡ ಹೋಗುವಂಥದ್ದು, ಬುದ್ಧಿವಂತಿಕೆ ಸರಿಯಾಗಿ ವರ್ಕ್ ಆಗಲ್ಲ ಆಗ. ಸೊ ಅದರಿಂದ ಪ್ರಣಶ್ಯತಿ, ಅವನು ಮನುಷ್ಯ ಕಂಪ್ಲೀಟ್ ಆಗಿ ಅವನು ಹಾಳಾಗಿ ಹೋಗ್ತಾನೆ ಅನ್ನೋ ತರ. ಸೊ ಹಾಗಾಗಿ ಇದು ನರಕಕ್ಕೆ ದಾರಿ ಅಂತ. ಯಾವ್ದೆಲ್ಲ ಲಸ್ಟ್, ಕಾಮ, ಕ್ರೋಧ ಹಾಗೂ ಲೋಭ, ಇದರಿಂದ ಹೊರಗಡೆ ಬರ್ಬೇಕು ನಾವು. ಸೊ ಇದು ಕಾಮ ದ್ರೌಪದಿಯನ್ನ ಸಭೆಯಲ್ಲಿ ವಸ್ತ್ರಾಭರಣ ಮಾಡುವಂಥದ್ದು, ಅದು ಕಾಮಕ್ಕೆ ಹೋಲಿಸಬಹುದು. ಹಾಗೂ ಇದು ಕ್ರೋಧದಿಂದ, ಕೋಪದಿಂದ ಅವರ ಮೇಲೆ ಒಂದು ದ್ವೇಷ ಅಂದ್ರೆ ಅಸೂಯೆಯಿಂದ ಪಾಂಡವರ ಮೇಲೆ ಒಂದು ಅಂದ್ರೆ ಅವರಿಗೆ ಏನು ಒಂದು ಅವರ ಜಾಗ ಕೊಡದೆ, ಹೇಗೆ ಅವನು ದುರ್ಯೋಧನ ಅವರ ಮೇಲೆ ಏನು ಕೋಪ ಇತ್ತು, ಅದರಿಂದಾಗಿ ಅವರನ್ನ ವನವಾಸಗೆಲ್ಲ ಕಳಿಸುವಂಥದ್ದು, ಇದೆಲ್ಲ ಕ್ರೋಧ. ಹಾಗೂ ಇದು ಅತಿ ಆಸೆ. ಸೊ ಹಸ್ತಿನಾಪುರ ಆಕ್ಚುಲಿ ನಿಜವಾದ ವಾರಸುದಾರರು ಪಾಂಡವರು, ಆದ್ರೆ ಅವರಿಗೆ ಅಂದ್ರೆ ಅತಿ ಆಸೆ, ಗ್ರೀಡ್ ಅಂತಾರಲ್ಲ, ವಿ ಕ್ಯಾನ್ ಸ್ಯಾಟಿಸ್ಫೈ ಒನ್ಸ್ ನೀಡ್ ಬಟ್ ನಾಟ್ ಗ್ರೀಡ್ ಅಂತ ಹೇಳ್ತಾರಲ್ಲ. ಅಂದ್ರೆ ಸೊ ಲೋಭವನ್ನ ಇದು ಎಕ್ಸಾಂಪಲ್ ಲೋಭಕ್ಕೆ. ಕುಂತಿಯ ಮಗನಾದ ಅರ್ಜುನನೇ, ಓಕೆ, ಏತೈರ್ವಿಮುಕ್ತ ಕೌಂತೇಯ ತಮೋದ್ವಾರೈಸ್ತಿ ಭಿರ್ನಿರಹ ಆಚರತ್ಯಾತ್ಮನ ಶ್ರೇಯಸ್ ತಥೋ ಯಾತಿ ಪರಾಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ. ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ಸೊ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಯಾರಿಗೆ ಹೋಗ್ಬೇಕು ಅಂತಿರುತ್ತೋ ಅವರು ಇದನ್ನ ಬಿಡ್ಬೇಕು. ಈ 3 ಕಾಮ, ಕ್ರೋಧ, ಲೋಭ, ಇದನ್ನ ಬಿಟ್ರೆ ಮಾತ್ರ ಅವರು ಅದರಿಂದ ಹೊರಗಡೆ ಬರಕ್ಕೆ ಸಾಧ್ಯ. ಸೊ ಆತ್ಮ ಸಾಕ್ಷಾತ್ಕಾರ ಹೇಗಾಗುವಂಥದ್ದು, ನಮಗೆ ಸರಿಯಾದ ಒಂದು ಮಾರ್ಗದರ್ಶನ ಬೇಕು, ಗುರುಗಳ ಒಂದು ಸಹಾಯ ಇಲ್ಲದೆ ಇದು ಆಗಲ್ಲ. ಸೊ ಗುರುಗಳಿಗೆ ನಾವು ಶರಣಾಗ್ಬೇಕು ಪ್ರಾಪರ್ ಆಗಿ. ಅಂದ್ರೆ ಈಗ ಪ್ರಭುಪಾದ್ ಪ್ರಾಪರ್ ಆಗಿ ಸಂಪ್ರದಾಯದಲ್ಲಿ ಬಂದಿರುವಂತ ಒಂದು ಬೋನಫೈಡ್ ಆಚಾರ್ಯ, ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋದ್ರೆ ನಾವು ಇದನ್ನ ಗೆಲ್ಲಬಹುದು. ಸೊ ಹೇಗೆ ನಾವು 3 ಗುಣಗಳಿಂದನೂ ಕೃಷ್ಣ ಹೇಗೆ ನಿನ್ನ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಹೇಗೆ ಸತ್ವಗುಣ, ರಾಜಸ ಹಾಗೂ ತಾಮಸ ಗುಣ. ಸೊ ಆ 3ರಿಂದ ಮೇಲೆ ಬರ್ಬೇಕು, ನಾವು ಶುದ್ಧ ಸತ್ವಕ್ಕೆ ಬರ್ಬೇಕು. ಯಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ಪರಾಂ ಗತಿಂ ನ ಸುಖಂ ನ ಪರಾಂ ಗತಿಂ. ಯಾರು ಶಸ್ತ್ರವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವರೋ ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ. ಸೊ ಶಾಸ್ತ್ರವಿಧಿಗಳನ್ನ ಯಾರು ತ್ಯಜಿಸಿ, ಸೊ ಅಂದ್ರೆ ಪಂಚರಾತ್ರ ವಿಧಿ ಅಂತ, ಸೊ ಅದರಲ್ಲಿ ಶಾಸ್ತ್ರಗಳಲ್ಲಿ ಏನೇನಿದೆ ಅದರ ಪ್ರಕಾರ ನಾವು ಏನು ಮಾಡದೆ, ಸೊ ಇದನ್ನ ನೋಡಿದ್ವಿ ನಾವು, ಲೈಕ್ 4 ಧರ್ಮದ ಒಂದು 4 ಕಾಲು, ಇದನ್ನೆಲ್ಲ ಶಾಸ್ತ್ರಗಳಲ್ಲಿ ಕೊಟ್ಟಿದೆ, ಇದೆಲ್ಲ ಮಾಡ್ಬಾರ್ದು ಅಂತ, ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು ಅದನ್ನ ನಾವು ಸರಿಯಾಗಿ ಲೆಕ್ಕಿಸದೆ ನಮಗೆ ಬೇಕಾದಂಗೆ ನಾವು ಮಾಡ್ತಾ ಇದ್ರೆ ಅವನು ಜೀವನದಲ್ಲಿ ಪರಿಪೂರ್ಣ ಆಗಲಿ ಸುಖವಾಗಲಿ ಅಥವಾ ಪರಮಗತಿ ಅಂದ್ರೆ ದೇವರ ಧಾಮ ಆಗಲಿ ಯಾವುದೂನು ಸಿಗುವುದಿಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತು ಮಿಹಾರ್ಹಸಿ.
ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದಕ್ಕೆ ಕರ್ತವ್ಯ, ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಸೊ ನಮ್ಮದು ಅಂದ್ರೆ ನಮ್ದು ಎಲ್ಲಾನು ಅಂದ್ರೆ ಕೊಟ್ಟಿದ್ದಾರೆ, ಯಾವ ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವರಿಗೆ ಅಂದ್ರೆ ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಕಾರ್ಯದಿಂದ. ಸೊ ಅವರವರ ಪ್ರಕಾರ ಆ ಡ್ಯೂಟಿ ಏನಿದೆ, ಈಗ ಅರ್ಜುನ ಇಲ್ಲಿ ಕ್ಷತ್ರಿಯ, ಸೊ ಅವನ ಒಂದು ಏನಿದೆ ಅದನ್ನ ಅವನು ಮಾಡ್ಬೇಕು. ಸೊ ಆತರ ನಾವು ನಮ್ಮ ಧರ್ಮ ಏನಿದೆ ಅದರ ಪ್ರಕಾರ ನಾವು ನಡ್ಕೊಂಡು ಹೋಗ್ಬೇಕು. ಹಾಗೂ ಇಂತಹ ನಿಬಂಧಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಆಗ ಮಾತ್ರ ಅವನು ಮೇಲಕ್ಕೆ ಹೋಗಕ್ಕೆ ಸಾಧ್ಯ. ಸೊ ಹೇಗೆ ಇದು ನಡೆಯುವಂಥದ್ದು ಅಂದ್ರೆ, ನಾವೀಗ ಕೆಟ್ಟ ಯೋಚನೆಗಳು ಅಂದ್ರೆ ಥಾಟ್ಸ್ ಫಸ್ಟ್ಗೆ ಬರುತ್ತೆ ಮೈಂಡಿಗೆ. ಸೊ ಆಲೋಚನೆಗಳೇ ನಮ್ಮ ಮಾತಾಗತ್ತೆ, ಮಾತು ಆಕ್ಷನ್ ಅಲ್ಲಿ ಕನ್ವರ್ಟ್ ಆಗುತ್ತೆ, ಮತ್ತೆ ಆಕ್ಷನ್ ಅದೇ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅದೇ ನಮಗೆ ಹ್ಯಾಬಿಟ್ ಆಗುವಂಥದ್ದು. ಸೊ ಅದರಿಂದಾಗಿ ನಮ್ಮ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಆಗುವಂಥದ್ದು. ಸೊ ಈಗ ನಾವು ಥಾಟ್ ಲೆವೆಲ್ ಅಲ್ಲೇ ನಮ್ಮ ಮೈಂಡ್ ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನಮ್ಮ ಮನಸ್ಸನ್ನ ಸರಿಯಾದ ಒಂದು ರೀತಿಯ ಕಡೆ ನಾವು ತಗೊಂಡೋಗ್ಬೇಕು. ಇದು ಆರ್ಟಿಫಿಷಿಯಲ್ ಆಗಿ ಅಂದ್ರೆ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮ ಮನಸ್ಸನ್ನ. ಅಂದ್ರೆ ಈಗ ಮಾಯಾವಾದಿಗಳೆಲ್ಲ ಏನಂತ ಅವ್ರದೆಲ್ಲ ಹೇಗೆ ಅಂತ ಹೇಳಿದ್ರೆ, ಅವರು ಆರ್ಟಿಫಿಷಿಯಲಿ ಕಂಟ್ರೋಲ್ ಮಾಡುವಂಥದ್ದು ಮತ್ತು ಇಂದ್ರಿಯ ವಸ್ತುಗಳನ್ನ ರಿಜೆಕ್ಟ್ ಮಾಡುವಂಥದ್ದು. ಬಟ್ ಆದ್ರೆ ಏನಂದ್ರೆ ಯುಕ್ತ ವೈರಾಗ್ಯ ಮಾಡ್ಬೇಕು ನಾವು. ಯುಕ್ತ ವೈರಾಗ್ಯ ಅಂತ ಹೇಳಿದ್ರೆ ಎಲ್ಲವನ್ನೂ ಬಳಸೋದು, ಬಟ್ ಕೃಷ್ಣನ ಕೆಲಸಗಳಲ್ಲಿ ಬಳಸುವಂಥದ್ದು. ಸೊ ಹಾಗೂ ನಮ್ಮ ಮನಸ್ಸನ್ನ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ, ಕೃಷ್ಣ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸಿದಾಗ ಏನಾಗುತ್ತೆ, ನಮ್ದು ಸ್ಲೋಲಿ ನಿಧಾನಕ್ಕಾದ್ರೂ ನಮ್ಮ ಮನಸ್ಸಲ್ಲಿ ಮತ್ತೆ ಒಳ್ಳೆ ಆಲೋಚನೆಗಳು ಬರುತ್ತೆ. ಅಂದ್ರೆ ಸ್ಟಾರ್ಟ್ ವಿತ್ ಹರೇ ಕೃಷ್ಣ ಮಂತ್ರ ಚಾಂಟಿಂಗ್. ಸೊ ಒಳ್ಳೆ ಚಾಂಟಿಂಗ್ ಆಗುವಾಗ ಏನಾಗುತ್ತೆ, ನಮ್ಮ ಮನಸ್ಸಲ್ಲಿ ಒಳ್ಳೆ ಥಾಟೇ ಬರುತ್ತೆ. ಆಮೇಲೆ ನಾವು ಈಗ ಹೇಗೆ ಇದು ಅದ್ರಲ್ಲಿ ಹೇಗೆ ನಾವು 8 ಸ್ಟೇಜ್ ಆಫ್ ಫಾಲ್ ಡೌನ್ ನೋಡಿದ್ವಿ, ಅವನು ಕೆಟ್ಟ ವಿಷಯಗಳಲ್ಲಿ ಅವನು ಇದ್ ಮಾಡಿದಾಗ ಹಾಗಾಯ್ತು. ಅದೇ ತರ ನಾವು ಒಳ್ಳೆ ವಿಷಯಗಳಲ್ಲಿ ಯಾವಾಗ ನಮ್ಮ ಮನಸ್ಸನ್ನ ಕೊಡಿಸ್ತೀವೋ ಆಗ ಒಳ್ಳೇದಾಗ್ತಾ ಬರುತ್ತೆ. ಸೊ ನಮ್ಮ ಮಾತಲ್ಲೂ ಗೊತ್ತಾಗತ್ತಂಥದ್ದು, ನಮ್ಮ ಆಕ್ಷನ್ ಅಲ್ಲಿ ಇರ್ಬೋದು, ಹಾಗೂ ನಮ್ಗೆ ಅದು ಹ್ಯಾಬಿಟ್ ಆಗಿ ಅದೇ ನಮ್ಮ ಸ್ವಭಾವಕ್ಕೂ ಸಹ ಆಗತ್ತೆ ಅಂತ. ಸೊ ನಮ್ಮ ಎಲ್ರಲ್ಲೂನು ರಾಕ್ಷಸ ಪ್ರವೃತ್ತಿ ಇದ್ದೇ ಇದೆ. ಕಂಸ, ಶಿಶುಪಾಲ ಹೇಗೆ ಅದನ್ನ ಹೊರಗೆ ಬರುವಂತದ್ದು ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ. ಸೊ ಅದರ ಮೊದಲೇ ಹೇಳುವಂಥದ್ದು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಎಲ್ಲರೂ ಒಂದ್ಸತಿ ಚಾಂಟ್ ಮಾಡೋಣ. ಇವತ್ತು ತುಂಬಾ ಸ್ಮಾಲ್ ಚಾಪ್ಟರ್. ಎಸ್, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ. ನೇತ್ರ ಮಾತಾಜಿ ಬಂದಿದ್ದಾರಾ? ಶಿ ಇಸ್ ದೇರ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೇತ್ರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ನಿಮ್ನ ಪೋಸ್ಟ್ ಮಾಡಿದ್ದೀನಿ. ಪ್ರೆಸೆಂಟ್ ಸ್ಕ್ರೀನ್ ಶೇರ್. ಎಸ್ ಮಾತಾಜಿ, ಸ್ಕ್ರೀನ್ ಶೇರ್ ನೀವ್ ಮಾಡ್ತೀರಾ ಇಲ್ಲ ನಾನ್ ಮಾಡ್ಲಾ ಮಾತಾಜಿ? ಇಲ್ಲ, ನೀವೇ ಮಾಡಿ, ನನ್ನ ಹತ್ರ ಇಲ್ಲ ಪ್ರೆಸೆಂಟೇಶನ್. ಓಕೆ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮಾತಾಜಿ. ನೀವು ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾಡುವಾಗ. ಎಸ್ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಹಾ.
ಮಾತಾಜಿ ಅದು ಅನ್ಸಪೋರ್ಟೆಡ್ ಅಂತ ಬರ್ತಾ ಇದೆ ಸರಿತಾ ಮಾತಾಜಿ. ಹರೇ ಕೃಷ್ಣ. ಸರಿತಾ ಮಾತಾಜಿ ಹಾ ಹರೇ ಕೃಷ್ಣ, ಸಾರಿ ನಾವು ಮ್ಯೂಟ್ ಮಾಡಿ. ಅದು ಹಾ ಹೇಳಿ ಮಾತಾಜಿ, ಅದು ಅನ್ಸಪೋರ್ಟೆಡ್ ಅಂತ ಬರ್ತಾ ಇದೆ ಮಾತಾಜಿ PPT. ಆ, ಯಾವ ಅದ್ರಲ್ಲಿ ನೀವು ಚೇಂಜ್ ಮಾಡಿದೀರಾ? ನಾನ್ ಕಳ್ಸಿದ್ನಲ್ಲ, ಅದೇ ಎಡಿಟ್ ಮಾಡಿದ್ರಾ? ಇಲ್ಲ ಮಾತಾಜಿ, ನೀವ್ ಹೇಗ್ ಕಳ್ಸಿದ್ರು ಅದನ್ನೇ ಹಾಗೆ ಶೇರ್ ಮಾಡ್ತಾ ಇದ್ದೆ. ಅದೇ ಅಲ್ಲ, ಡೇಟ್ ನೀವು ಮಾತ್ರ ಹೊಸದು ಆಡ್ ಹಾಕಿಲ್ವಾ ಅದಕ್ಕೆ? ಇಲ್ಲ ಮಾತಾಜಿ, ಏನು ಮಾಡಿಲ್ಲ ನಾನು. ಅಂದ್ರೆ ಮಾತಾಜಿ ಅದನ್ನೇ ಮಾಡಿ ಅಂತ ಹೇಳಿದ್ರು, ಡೇಟ್ ಮಾತ್ರ ಚೇಂಜ್ ಮಾಡಿ ಅಂತ ಹೇಳಿದ್ರು. ಸೊ ಅದನ್ನೇ ಶೇರ್ ಮಾಡ್ಲಾ ನಾನು ಹಾಗಾದ್ರೆ? ಎಸ್ ಮಾತಾಜಿ, ದಯವಿಟ್ಟು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಒಂದ್ ನಿಮಿಷ. ಎಸ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹಾ, ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೇತ್ರಾ ಮೋಹನ್ ಅಂತ. ನಾನು ಮಕ್ಕಳ ಒಂದು ಕ್ಲಾಸ್ ಅನ್ನ ತಗೋತಾ ಇದ್ದೀನಿ. ನಾನು ಒಂದು ಸಣ್ಣದಾದ ಒಂದು ಪ್ರೆಸೆಂಟೇಶನ್ ಮಾಡ್ತೀನಿ. ಎಸ್, ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಇಸ್ಕಾನ್ ಇವರು ಎಸ್ ಮಾತಾಜಿ, ಸ್ಕ್ರೋಲ್ ಮಾಡಿ. ಹಾ. ಎಸ್ ಮಾತಾಜಿ. ಎಸ್, ಇದು ಇಸ್ಕಾನಿ ಸಂಸ್ಥಾಪಕರಾದ AC ಭಕ್ತಿವೇದಾಂತ ಸ್ವಾಮಿ, ಹಾಗೆಯೇ ಈ ಗುರು ಮಹಾರಾಜರವರ ಆಶೀರ್ವಾದದೊಂದಿಗೆ ಈ ಶ್ರೀ ರಾಧಾ ಗೋವಿಂದ ಮಂದಿರ ಇಸ್ಕಾನಿನ ಸಂಸ್ಥಾಪಕರಾದ ಕಾರ್ಯದರ್ಶಿಗಳಾದ ನಾಮಾನಿಷ್ಠಾ ದಾಸ್ ರವರ ಆಶೀರ್ವಾದದೊಂದಿಗೆ ನಾವೀಗ 18 ದಿನದಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀವಿ. ಅದೇ ರೀತಿ ಇದು ಮಕ್ಕಳಿಗೂ ಸಹ 18 ದಿನದಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಒಂದು ತರಗತಿ ಇರುತ್ತೆ. ಎಸ್ ಮಾತಾಜಿ. ಈ ಒಂದು ತರಗತಿಯಲ್ಲಿ ಹೇಗೆ ಅಂದ್ರೆ, ಇದು ನ್ಯೂ ಬ್ಯಾಚ್ ಈಗ 3ನೇ ತಾರೀಕಿಂದ Jan 3 ಇಂದ ಶುರುವಾಗುತ್ತೆ. ಈ ಒಂದು ತರಗತಿಯಲ್ಲಿ ಅಂದ್ರೆ ಏಜ್ ಲಿಮಿಟ್ 6 to 10 years ಮತ್ತೆ 11 to 15 years ವರೆಗೂ ಇರುತ್ತೆ. ಈ ತರಗತಿಯಲ್ಲಿ ಶ್ಲೋಕ ರೆಸಿಟೇಷನ್ ಮಾಡಿಸ್ತೀವಿ. ಮತ್ತೆ ಇದು ಫ್ರೀ ಕ್ಲಾಸ್, 18 ದಿನದ ಉಚಿತ ಒಂದು ತರಗತಿ. ಮತ್ತೆ ಇಂಟರಾಕ್ಟಿವ್ ಸೆಷನ್ ಇರುತ್ತೆ. ಅಂದ್ರೆ ಆ ಮಕ್ಕಳು ಆ ಕಡೆ ಈ ಕಡೆ ಹೋಗ್ದಿರಾ ಅವ್ರಿಗೆ ಒಂದು ಏನು ಕಾರ್ಟೂನ್ಸ್ ಆ ರೀತಿ ಎಲ್ಲ ಹಾಕಿ ಅವರ ಒಂದು 1 hour ಅವ್ರಿಗೆ ಅಂತ ನಾವು ಅವರನ್ನ ಯಾವ ಒಂದು ಗಮನ ಹರಿಸಲಾರ್ದಾಗೆ ಅವರನ್ನ ನೋಡ್ತೀವಿ. ಮತ್ತೆ ಆಕ್ಟಿವಿಟೀಸ್ ಇರುತ್ತೆ ತುಂಬಾ, ಅಂದ್ರೆ ಪೇಂಟಿಂಗ್ ಆ ರೀತಿ ಎಲ್ಲ ಇರುತ್ತೆ. ಮತ್ತೆ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ. ಮತ್ತೆ ಇದು ಕ್ಲಾಸಸ್ ಎಲ್ಲ ಆದ್ಮೇಲೆ ಕ್ವಿಜ್ ಅಂತ ಇರುತ್ತೆ. ಫೈನಲಿ 18 ದಿನ ಆದ್ಮೇಲೆ ಅವರಿಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಇದು ಎಲ್ಲಾ ಒಂದು ಲ್ಯಾಂಗ್ವೇಜಸ್ ಅಲ್ಲಿ ನಿಮ್ಗೆ ಅವೈಲಬಲ್ ಇದೆ. ಕನ್ನಡ, ಹಿಂದಿ, ಇಂಗ್ಲಿಷ್, ನೀವು ಯಾವ್ದು ಬೇಕಾದ್ರೂ ನೀವು ಎನ್ರೋಲ್ ಮಾಡ್ಕೋಬಹುದು. ಮತ್ತೆ ಟೈಮಿಂಗ್ಸ್ ಡಿಫ್ರೆಂಟ್ ಟೈಮಿಂಗ್ಸ್ ಇದೆ. 6 ಗಂಟೆ, 6 o'clock, 4 ಮತ್ತೆ 5, 7 ಮತ್ತೆ 9. ಇದು ಇಂಗ್ಲಿಷು. ಕನ್ನಡದಲ್ಲಿ 7:30ಗೂ ಇದೆ. ದಯವಿಟ್ಟು ಮತ್ತೆ ಎಸ್ ಮಾತಾಜಿ. ನೋಡಿ, ನೀವ್ ಇಲ್ಲಿ ನೋಡ್ಬೋದು ಮಕ್ಕಳು ಯಾವ ರೀತಿ ಆ ತರಗತಿಯನ್ನು ತುಂಬಾ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ ಎಲ್ಲಾ ಮಕ್ಳುನು. ಯಾಕಂದ್ರೆ ಆ ತರ ಇದೆ PPT ಎಲ್ಲ ನೋಡಿ. ಇದು ಅವ್ರ ಪುಟಾಣಿಗಳೇ ಮಾಡಿರುವಂತಹ ಒಂದು ಹಾರ್ಟ್ ಡ್ರಾಯಿಂಗ್. ಎಸ್ ಮಾತಾಜಿ. ಮತ್ತೆ ಅಸೈನ್ಮೆಂಟ್ಸ್ ಸಹ ಕೊಡ್ತೀವಿ. ಏಕಾದಶಿ ದಿನ ಪುಟಾಣಿ ಮಕ್ಕಳ ಕೈಯಲ್ಲಿ ನಾವು ರೆಸಿಟೇಷನ್ ಅನ್ನ ಮಾಡಿಸ್ತೀವಿ. ಈವ್ನಿಂಗ್ 4:30 ಇಂದ ಇರುತ್ತೆ ರೆಸಿಟೇಷನ್. ಅದನ್ನ ನೀವು ಎಸ್ ಮಾತಾಜಿ. ಮತ್ತೆ ಇದು ಏಕಾದಶಿ ದಿನ ಗೀತಾ ರೆಸಿಟೇಷನ್ ಅನ್ನ ಮಾಡಿಸ್ತೀವಿ. ಮತ್ತೆ ಇದು ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ. ಈ ಜನ್ಮಾಷ್ಟಮಿ ಮತ್ತೆ ಸಂಕ್ರಾಂತಿ ಆ ರೀತಿ ಎಲ್ಲ ಫೆಸ್ಟಿವಲ್ಸ್ ಇದ್ದಾಗ ಇದು ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ ಮಕ್ಕಳಿಗೋಸ್ಕರ. ಇದೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತೀವಿ. ಮತ್ತೆ ನೋಡಿ, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಸ್ ಆ ತರ ಎಲ್ಲ ಇರುತ್ತೆ ಜನ್ಮಾಷ್ಟಮಿಗೆ. ಇದು ಪುಟಾಣಿಗಳು ಮಾಡಿರುವಂತದ್ದು ಇದು. ಎಸ್, ನಮ್ಮ ಈ ಗ್ರೂಪ್ ಇಂದೆ, ಅಂದ್ರೆ ಕಿಡ್ಸ್ ಗ್ರೂಪ್ ಇಂದೆ. ಮತ್ತೆ ಇದೆಲ್ಲ ಆದ್ಮೇಲೆ ಲೆವೆಲ್ 1 ಆದ್ಮೇಲೆ ಲೆವೆಲ್ 2 ಇರುತ್ತೆ. ಅದು ರಾಧಾ ಗೋವಿಂದ ಸಂಡೇ ಸ್ಕೂಲ್ ಅಂತ. ಅದು ಎವ್ರಿ ಸಂಡೇ ಇರುತ್ತೆ. ಅವರವರ ಕ್ಲಾಸ್ ಟೀಚರ್ಸ್ ತಗೋತಾರೆ ಇದನ್ನ. ಇದು ಇದರಲ್ಲಿ ಶ್ಲೋಕಾಸು ಆ ರೀತಿ ಎಲ್ಲ ಇರುತ್ತೆ.
ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಇದು ಸ್ಟ್ಯಾಂಡರ್ಡ್ ವೈಸ್ ಇರುತ್ತೆ. ಅಂದ್ರೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ರೀತಿ ಎಲ್ಲ ಇರ್ತಾರಲ್ಲ ಪುಟಾಣಿಗಳು, ಅದೇ ರೀತಿ ಸ್ಟ್ಯಾಂಡರ್ಡ್ ವೈಸ್ ಆಗಿ ಇಲ್ಲಿ ಸಿಲೆಬಸ್ ಅನ್ನ ಮಾಡ್ತಾರೆ. ಹರೇ ಕೃಷ್ಣ. ಎಸ್ ಮಾತಾಜಿ. ಎಸ್, ದಯವಿಟ್ಟು ನಿಮ್ಮ ಮನೆಯಲ್ಲಿ ಇರುವಂತ ನಿಮ್ಮ ಅಕ್ಕಪಕ್ಕ ಮತ್ತೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಕ್ಕಳಿದ್ರೆ ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ ಈ ಒಂದು ಕಿಡ್ಸ್ ಗ್ರೂಪ್ಗೆ. ಧನ್ಯವಾದಗಳು ಸರಿತಾ ಮಾತಾಜಿ ನನಗೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ನಾನು ಹೇಳೋದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಇಲ್ಲ ಇಲ್ಲ ಕ್ಷಮಿಸಿ. ಇಲ್ಲ, ತಪ್ಪೇನಿಲ್ಲ. ಏನಾದ್ರೂ ಆಡ್ ನೋಡಿ ಮಾಡಿ ಎಲ್ಲರ ಮಾತಾಜಿ, ನೀವು ದಯವಿಟ್ಟು ನೀವೇನಾದ್ರೂ ಆಡ್ ಮಾಡಂಗಿದ್ರೆ ಮಾಡಿ ಮಾತಾಜಿ, ದಯವಿಟ್ಟು ಪ್ಲೀಸ್. ಅದೇ ಈಗ ಏನಂತ ಹೇಳಿದ್ರೆ, ಈಗ 18 ದಿನ ಹೇಗೆ ನಾವು ಎಲ್ಡರ್ಸ್ ಇದೆ, ಅದೇ ತರ ಈಗ ಮಕ್ಕಳಿಗೂ ಇದೆ. ಏನಂತ ಹೇಳಿದ್ರೆ, ಈಗ ಅವ್ರು 18 ದಿನ ಆದ್ಮೇಲೆ ಅವರಿಗೂ ಒಂದು ಈ ಅಸೋಸಿಯೇಷನ್ ಇದೆ, ತುಂಬಾ ಇಂಪಾರ್ಟೆಂಟ್. ಅದೇ ನಾ ಹೇಳ್ತಾ ಇದ್ದಾಗೆ, ಸೊ ಮಕ್ಕಳಿಗೂ ಅಸೋಸಿಯೇಷನ್ ಬೇಕು. ಹಾಗಾಗಿ ನಿಮ್ಗೆ ಈಗ ಸಂಡೇ ಸ್ಕೂಲಲ್ಲಿ ಏನಾಗುತ್ತೆ, ಭಾಗವತಮಿಂದ ಒಂದೊಂದು ಕಥೆಗಳಿರುತ್ತೆ ಎವ್ರಿ ವೀಕ್. ಮಕ್ಕಳಿಗೆ ಒಳ್ಳೆ ಒಳ್ಳೆ ಕಥೆಗಳನ್ನ ಆರಿಸಿ ಒಂದು ಕತೆ ಭಾಗವತಮಿಂದ ಕಂಪಲ್ಸರಿ ಆಗಿರುತ್ತೆ. ಹಾಗೂ ಒಂದು ಶ್ಲೋಕ. ಈಗ ಒಂದು ಫಾರ್ ಎಕ್ಸಾಂಪಲ್, ಈಗ ನಾವು ಸೆಕೆಂಡ್ ಚಾಪ್ಟರ್ ಅಲ್ಲಿ ಒಂದು ಆತ್ಮದ ಬಗ್ಗೆ ಇದೆ. ಸೊ ಆತ್ಮದ ರಿಲೇಟೆಡ್ ಒಂದು ಕತೆ ಅವರಿಗೆ ಮಕ್ಕಳಿಗೆ ಅರ್ಥ ಆಗುವಂತದ್ದು. ಸೊ ಅದು ಅವರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡುವಂತ ಸೆಷನ್. ಆಲ್ಮೋಸ್ಟ್ 1 hour 1.5 hour ಇರುತ್ತೆ ಅದು ಸೆಷನ್, ವಾರದಲ್ಲಿ ಒಂದೇ ದಿನ. ಸೊ ನಿಮ್ಮ ಮಕ್ಕಳನ್ನೆಲ್ಲ ಖಂಡಿತ ಸೇರಿಸಿ 18 ದಿನ ಆದ್ಮೇಲೆ ಅವ್ರ ಅದ್ರಲ್ಲಿ ಮತ್ತೆ ಅದೇನಂದ್ರೆ ಸಿಲೆಬಸ್ ಎಲ್ಲ ನಮ್ಮ ಮಾಯಾಪುರಲ್ಲಿ ಮಾಡಿರುವಂತ, ಅಂದ್ರೆ ಅಲ್ಲಿ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಅಂತ ಹೇಳಿ. ಸೊ ಮಾಯಾಪುರಲ್ಲಿ ಗುರುಕುಲಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ಸೊ ಅಲ್ಲಿದೆ ಸಿಲೆಬಸ್ಸೇ ಇದನ್ನ ಮಾಡಿರುವಂತದ್ದು. ಸೊ ಆ ಸ್ಟ್ಯಾಂಡರ್ಡ್ ಮಕ್ಕಳು ಆ ಬುಕ್ಗಳನ್ನ ಬೈ ಮಾಡ್ಬೇಕಾಗತ್ತೆ. ಜಸ್ಟ್ ಒನ್ ಬುಕ್ ಇರುತ್ತೆ. ಅಂದ್ರೆ ಈಗ ಹೈಸ್ಕೂಲ್ ಅಂದ್ರೆ ಟಿಲ್ 10th ವರೆಗೆ ಇದೆ ಅದು. ಸೊ 10ನೇ ಕ್ಲಾಸ್ ವರ್ಗು, 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರ್ಗು ಬುಕ್ಸ್ ಇದೆ. ಸೊ ಮಕ್ಕಳಿಗೆ ಆ ಒಂದು ಸ್ಪೆಸಿಫಿಕ್ ಟೀಚರ್ಸ್ ಬಂದು ತಗೋತಾರೆ. ಈಗ 8ನೇ ಕ್ಲಾಸಿಗೆ ಅಂತಂದ್ರೆ 8ನೇ ಕ್ಲಾಸಿನ ಪಾಠನ ಅವರು ಹೇಳ್ಕೊಡುವಂಥದ್ದು. ಸೊ ಒಳ್ಳೇದಿದೆ. ದಯವಿಟ್ಟು ಎಲ್ಲ ನಿಮ್ಮ ಮಕ್ಕಳನ್ನ ಸೇರಿಸಿ. ಮಾತ್ರ ಇದಕ್ಕೆ ಅವರು 18 days ಕಂಪಲ್ಸರಿ ಅಟೆಂಡ್ ಮಾಡಿರ್ಬೇಕು. ಅವ್ರಿಗೆ ಮಾತ್ರ ಅಡ್ಮಿಷನ್, ಡೈರೆಕ್ಟ್ ಆಗಿ ಸಂಡೇ ಸ್ಕೂಲ್ ಇಲ್ಲ. ಸೊ 18 days ಫಸ್ಟ್ ಕಂಪ್ಲೀಟ್ ಮಾಡ್ಲಿ ಮಕ್ಕಳು. ಅವರಿಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಮೇಲೆ ಆಮೇಲೆ ಇದು ಲೆವೆಲ್ 2 ಅಂತ ಹೇಳಿ. ಹಾಗೂ ಇನ್ನೊಂದು ಏನಂತ ಹೇಳಿದ್ರೆ, ಇದರಲ್ಲಿ ಲೆವೆಲ್ 2 ಎಲ್ಡರ್ಸ್ದು ಸಹ ಓಕೆ, ನಾಳೆ ನಾನು ತೋರಿಸ್ತೀನಿ ಅದನ್ನ. ಸೊ ಇದು ಮಕ್ಕಳದ್ದು. ಸೊ ಇದ್ರಲ್ಲಿ ನಿಮಗೆ ಯಾರಿಗಾರು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ಮಾತಾಜಿನ. ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಮಾತಾಜಿ ಆನ್ಸರ್ ಮಾಡ್ತಾರೆ. ನೋಡಿ, January 3 ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ನಿಮ್ಮ ಮಕ್ಕಳನ್ನ ಮತ್ತೆ ನಿಮ್ಮ ನೆರೆಹೊರೆ ಆದ್ರೆ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಮಕ್ಕಳು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ರಿಜಿಸ್ಟರ್ ಮಾಡಿಸಿ, ಎನ್ರೋಲ್ ಮಾಡಿಸಿ. ಅಂದ್ರೆ ಇದು ಬರೀ ಮಕ್ಕಳದಲ್ಲ, ಎಲ್ಡರ್ಸ್ ಬ್ಯಾಚ್ ಎಲ್ಲ, ಅಂದ್ರೆ ಓವರ್ ಆಲ್ ಯೂತ್ಗೂ ಇದೆ ಬ್ಯಾಚ್. ಅಂದ್ರೆ 16 to 25. ಸೊ ಎಲ್ಲಾನು ಅದೇ ದಿನ ಸ್ಟಾರ್ಟ್ ಆಗುವಂತದ್ದು, ಸೇಮ್ ಡೇ. ಸೊ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಗ್ರೂಪ್ ಗಳಲ್ಲಿ. ಸೊ ಪುಟಾಣಿ ಮಕ್ಕಳು ಮಾತಾಡಿ 6 to 15 years ವರ್ಗು ಅದು ಕಿಡ್ಸ್ ಬ್ಯಾಚ್ ಅಂತ, ಅದನ್ನೇ ಎನ್ರೋಲ್ ಮಾಡ್ಬೇಕು. ಆಫ್ಟರ್ 15 ಯೂತ್ ಬ್ಯಾಚ್ ಅಲ್ವಾ ಮಾತಾಜಿ? ಸರಿತಾ ಮಾತಾಜಿ? ಎಸ್ ಮಾತಾಜಿ. ಎಸ್ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ, ನನಗೆ ಈ ಅವಕಾಶವನ್ನ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಎಲ್ಲರಿಗೂ. ನಾನು ಎಲ್ಲರಿಗೂ ಓಪನ್ ಅನ್ಮ್ಯೂಟ್ ಮಾಡ್ತೀನಿ. ನಿಮ್ದು ಪ್ರಶ್ನೆ ಏನಾದ್ರು ಇದ್ರೆ ಕೇಳ್ಬೋದು. ಓಕೆ, ಇವತ್ತಿನ ಅಧ್ಯಾಯದ ಬಗ್ಗೆ ಏನಾದ್ರು ಪ್ರಶ್ನೆ ಇದೆಯಾ? ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಎಲ್ಲ ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಎಲ್ಲಮ್ಮ ಮಾತಾಜಿ. ಎಸ್ ಹೇಳಿ ಮಾತಾಜಿ. ಎಲ್ಲಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ. ನನಗೆ ತಮೋಗುಣ, ರಜೋಗುಣ, ಸತ್ವಗುಣ ಇದ್ರ ಬಗ್ಗೆ ನನ್ ಸರಿ ಹೇಳ್ಕೊಡ್ತೀರಾ? ಓಕೆ, ನೀವು ಬರ್ಲಿಲ್ವಾ ಚಾಪ್ಟರ್ 14? ಇಲ್ಲ, ಕ್ಲಾಸ್ ಅಟೆಂಡ್ ಆಗಿದ್ದೆ. ಯಾಕೋ ಮತ್ತೆ ಅದನ್ನ ತಿಳ್ಕೊಬೇಕು ಅನ್ನಿಸ್ತಿದೆ, ಸೊ ಅದರಿಂದ. ಓಕೆ, ಸತ್ವಗುಣ ಅಂತ ಹೇಳಿದ್ರೆ ಅಂದ್ರೆ ನೋಡಿ, ಮೊದ್ಲಿಗೆ ಸತ್ವಗುಣ, ಮತ್ತೆ ರಜೋಗುಣ ಹಾಗೂ ತಮೋಗುಣ. ಸೊ ಸತ್ವಗುಣದಲ್ಲಿ ಮನಸ್ಸು ಶಾಂತಿಯಾಗಿರುವಂತದ್ದು, ಅಂದ್ರೆ ಒಳ್ಳೆ ಕೆಲಸಗಳಲ್ಲಿ ಒಳ್ಳೆ ಕೆಲಸ ಮಾಡುವಂತದ್ದು. ಸೊ
ರಾಜೋಗುಣದಲ್ಲಿ ಅಂದ್ರೆ ಅತಿ ಆಸೆ, ಅಂದ್ರೆ ಇನ್ನು ಬೇಕು ಅನ್ನೋ ತರ ಒಂದು ಪ್ರವೃತ್ತಿ ಏನಿದೆ ಅದು ರಜೋಗುಣ. ಮತ್ತೆ ತಮಸ್ಸು ಅಂತ ಹೇಳಿದ್ರೆ ಲೇಜಿ ಹಾಗೂ ಅಂದ್ರೆ ಬರೇ ತಿನ್ನುವಂಥದ್ದು ಮಲಗುವಂಥದ್ದು ಎರಡೇ ಕೆಲಸ ಮಾಡುವಂಥದ್ದು. ಸೊ ಅದು ರಜೋಗುಣ. ಇದು 3 ಗುಣಗಳು. ಸಾರಿ, ರಜೋ ಅಲ್ಲ, ತಮಸ್ಸು ಗುಣ, ತಮೋಗುಣ. ಅರ್ಥ ಆಯ್ತಾ ಮಾತಾಜಿ? ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಮಾತಾಜಿ ಇವಾಗ ಅನ್ಮಿಟ್ ಆಯ್ತು. ಅರ್ಥ ಆಯ್ತು ಬೇಡ ಮಾತಾಜಿ. ಇನ್ನೊಂದ್ ಕ್ವಶನ್ ಇದೆ ಮಾತಾಜಿ. ಇವಾಗ ಮಕ್ಕಳಿಗೆ ಹಾಸ್ಟೆಲ್ ತರ ಆಲ್ಮೋಸ್ಟ್ ಕ್ರಿಶ್ಚಿಯನ್ಸ್ ಅಲ್ಲಿ ಯಾರೋ ಎಲ್ಲಾ ಕಡೆ ಇದೆ ಅಂತ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಏನು ಅಂದ್ರೆ ಮಕ್ಕಳಿಗೆ ಇದು ಹಾಸ್ಟೆಲ್ ತರ ಮಾಡ್ತಾರಂತೆ, ಬಟ್ ಅವರು ಮಾರ್ನಿಂಗ್ ಎಬ್ಬಿಸಿ ಈ ಧ್ಯಾನ ಅದೆಲ್ಲ ಮಾಡ್ಸಿ ಇದ್ ಮಾಡೋ ತರ ಇದೆಯಂತೆ. ನನಗೆ ಇದನ್ನ ಯಾರೋ ಹೇಳಿದ್ದು, ಬಟ್ ನಮ್ಮ ಇಸ್ಕಾನ್ ಟೆಂಪಲ್ ಕಡೆಯಿಂದ ಯಾವ್ದಾದ್ರು ಇದೆಯಾ ಮೇಡಮ್ ಮಾತಾಜಿ? ಅಲ್ಲ, ಇಸ್ಕಾನ್ ಅಲ್ಲಿ ಗುರುಕುಲ ಅಂತ ಇರುವಂತದ್ದು. ಅದು ಗುರುಕುಲ ಅಂತ ಹೇಳಿದ್ರೆ ಈಗ 5 ವರ್ಷಕ್ಕ ಅಲ್ಲಿ ಈಗ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಮಾತ್ರ ಇರೋದು. ಅಲ್ಲಿ ಮಾತ್ರ ಇದೆ. ಅಲ್ಲಿ ಅಂದ್ರೆ ಅವರು ಅಂದ್ರೆ ಈಗ 5 ವರ್ಷಕ್ಕೆ ಹೋದ್ರೆ ಅವ್ರು 25 ವರ್ಷದವರೆಗೂ ಅಲ್ಲೇ ಇರುವಂತದ್ದು, ಅಂದ್ರೆ ಡಿಗ್ರಿ ಆಗೋರ್ಗು ಮಕ್ಕಳು. ಅಂದ್ರೆ ತುಂಬಾ ಚೆನ್ನಾಗಿದೆ. ನಾವು ನೋಡಿದ್ವಿ ಅಲ್ಲಿಯ ಮಕ್ಕಳು ಎಷ್ಟು ಅಂದ್ರೆ ವೇದಗಳೆಲ್ಲ ಹೇಗೆ ಹೇಳ್ತಾರೆ ಅಂದ್ರೆ ಎಲ್ಲಾ ದೇಶದಾದ್ಯಂತ ಎಲ್ಲಾ ಬೇರೆ ಬೇರೆ ದೇಶದವರೆಲ್ಲ ಇದ್ದಾರೆ ಅಲ್ಲಿ ಮಕ್ಕಳು. ಬರೇ ಇಂಡಿಯಾದವರು ಅಂತಲ್ಲ, ಎಲ್ಲಾ ದೇಶದ ಮಕ್ಕಳು ಇದ್ದಾರೆ ಅಲ್ಲಿ. ಅಂದ್ರೆ ಸಣ್ಣ ವಯಸ್ಸಲ್ಲೇ ಅಲ್ಲಿ ಹಾಕ್ತಾರೆ ಪೇರೆಂಟ್ಸ್. ಮತ್ತೆ ಅವರು ಎಲ್ಲ ಕಲಿಯುವಂತದ್ದು ಎಲ್ಲಾ ತರ ವಿದ್ಯೆ, ಅಂದ್ರೆ ಬರೇ ವಿದ್ಯೆ ಅಲ್ಲ. ಸೊ ಬೇರೆ ಅಂದ್ರೆ ಶಾಸ್ತ್ರಗಳನ್ನ ಕಲಿಯುವಂತದ್ದು, ವೇದಗಳನ್ನ ಕಲಿಯುವಂತದ್ದು, ಮತ್ತೆ ಬೇರೆ ಕರಾಟೆ ಆ ತರದ್ದೆಲ್ಲ. ಸೊ ಎಲ್ಲಾ ತರದ್ದು ಅಂದ್ರೆ ಮತ್ತೆ ಇನ್ಸ್ಟ್ರೂಮೆಂಟ್ಸ್, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಯಾವ್ದಾರು ಒಂದ್ರಲ್ಲಿ ಅವರು ಕಲಿಬೇಕು. ತಬಲ ಇರ್ಬೋದು ಅಥವಾ ವೀಣೆ. ಸೊ ಈ ತರದ್ದೆಲ್ಲ ಅಂದ್ರೆ ಓವರ್ ಆಲ್ ಡೆವಲಪ್ಮೆಂಟ್ ಮಕ್ಕಳಿಗೆ ಇದೆ ಅಲ್ಲಿ. ಅದು ಪಶ್ಚಿಮ ಬಂಗಾಳದಲ್ಲಿದೆ, ವೆಸ್ಟ್ ಬೆಂಗಾಲ್. ಎಸ್ ಸೌಮ್ಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ ಹೇಳಿ ಮಾತಾಜಿ. ಈಗ ನನ್ ಮಗ ಈಗ 5 ವರ್ಷ 2 ತಿಂಗಳಾಗಿದೆ ಮಾತಾಜಿ. ಅವ್ನಿಗೆ ಎಲ್ಲೂ ಫಿಕ್ಸ್ ಆಗಿಲ್ಲ. ಅದೇ ಅವ್ನ್ ಈಗ 18 days ಇದ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಕೋರ್ಸ್ ಜಾಯಿನ್ ಆಗ್ಬೋದಾ ಅಂತ ಕೇಳ. 5 ವರ್ಷಕ್ಕ 5 years 5 years ಗೆ ಆಗ್ಬೋದು ಅನ್ಸುತ್ತೆ. ಅಂದ್ರೆ ಓಕೆ, ಇವ್ರ ನೇತ್ರ ಮಾತಾಜಿ ಬಿಟ್ರಲ್ಲ. ಓಕೆ, ಐ ಥಿಂಕ್ 5 years ಇಂದ ಇದೆ ಮಾತಾಜಿ. ಸಂಡೇ ಸ್ಕೂಲ್ ಮಾಡ್ಬೋದು ಮಾತಾಜಿ, ನೋ ಪ್ರಾಬ್ಲಮ್. ಸೇರ್ಲಿ. ಸಣ್ಣ ಮಕ್ಕಳದೊಂದು ಬ್ಯಾಚ್ ಇದೆ. ಸಮಟೈಮ್ಸ್ ಏನಾಗುತ್ತೆ, ಅದು ದೊಡ್ಡವ್ರ ಜೊತೆ ಕ್ಲಬ್ ಮಾಡ್ತಾರೆ. ಬಟ್ ಇಟ್ಸ್ ಓಕೆ, ಜಾಯಿನ್ ಮಾಡ್ಸಿ. ಅರ್ಥ ಆಗುತ್ತೆ ಅವರಿಗೆ. ಅಂದ್ರೆ ಭಾಗವತ ಸಿಂಪಲ್ ಸ್ಟೋರಿ ಇರುತ್ತೆ ಮಾತಾಜಿ. ಅದು ಆಲ್ಮೋಸ್ಟ್ ಹೆಂಗಂದ್ರೆ ಪಿಕ್ಚರ್ಸ್ ಇರುತ್ತೆ. ಅವ್ರದ್ದು PPT ಬರೀ ಪಿಕ್ಚರ್ಸ್ ನೋಡ್ಕೊಂಡು ಹೇಳೋ ತರ ಕಥೆಗಳು, ಆ ತರದ್ದು ಜಾಸ್ತಿ. ಸೇರ್ಸ್ಬೋದು. 18 days ಆಯ್ತಾ ಒಂದು? ಹರೇ ಕೃಷ್ಣ. ಹರೇ ಕೃಷ್ಣ. 18 days ಅದು ರೆಗ್ಯುಲರ್ ಇದಕ್ಕೆ ಜಾಯಿನ್ ಆಗ್ರಿ ಅಂತ ಹೇಳಿ, ನೆಕ್ಸ್ಟ್ ಬ್ಯಾಚ್ ಮತ್ತೆ ಜಾಯಿನ್ ಆಗ್ರಿ ಅಂತ ಹೇಳಿದಾರೆ ಮೇಡಮ್. ನೀವ್ ಮಧ್ಯದಲ್ಲಿ ಸೇರಿದಲ್ಲ, ಅಂದ್ರೆ 6 days ಮುಗಿದಿತ್ತು. ಕರೆಕ್ಟ್, ನೀವ್ ಮಧ್ಯದಲ್ಲಿ ಸೇರಿದ. ಫಸ್ಟ್ ಕಂಪ್ಲೀಟ್ ಮಾಡ್ಲಿ ನೆಕ್ಸ್ಟ್ ಬ್ಯಾಚ್ ಅಲ್ಲಿ, ಅದಾದ್ಮೇಲೆ ಸೇರ್ಸಿ, ತೊಂದ್ರೆ ಇಲ್ಲ. ಮಾತಾಜಿ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಯಾರ್ದಿಲ್ವಾ? ಕ್ಲೋಸ್ ಮಾಡೋಣ ಆಗಿದೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ ಎಲ್ಲರೂ ಒಟ್ಟಿಗೆ. ಹರೇ ಕೃಷ್ಣ ಹರೇ ಕೃಷ್ಣ. ಓಕೆ, ಐ ಆಮ್ ನಾಟ್ ಅನ್ಮ್ಯೂಟೆಡ್. ಸಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ ಎಲ್ಲರಿಗೂ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.
ಹರೇ ಧನ್ಯವಾದ. ಕೃಷ್ಣ ಹರೇ ಕೃಷ್ಣ. ಧನ್ಯವಾದ ಧನ್ಯವಾದ. ಆಯ್ತಾ?